ಗಾರ್ಮೆಂಟ್ಸ್ ಅನ್ನುವಂತಹ ಸಂಸ್ಥೆ ದ ಮ್ಯಾನುಫ್ಯಾಕ್ಚರ್ ಅಂಡ್ ಎಕ್ಸ್ಪೋರ್ಟ್ಸ್ ಸಬ್ಲಿಮೇಷನ್ ಟಿ ಶರ್ಟ್ಸ್, polo t-shirts, joggers, hoodies, sweatshirts, printed t-shirts, corporate shirts, school uniforms, sportswear, promotional t-shirts, track pants and sports. ಇಂತಹ ಒಂದು ವೈವಿಧ್ಯಮಯವಾದಂತಹ ವಸ್ತುಗಳನ್ನ ತಯಾರಿಸುವಂತಹ ವಿಶೇಷತೆ ಈ ಮಾಣಿಕ್ಯ ಗಾರ್ಮೆಂಟ್ಸ್ ಅವರದು. ಸೊ ಇಂತಹ ಒಂದು ವಿಭಿನ್ನವಾದ ಸಂಸ್ಥೆಯನ್ನ ಆರಂಭಿಸಿರುವಂತಹ ಮಾಣಿಕ್ಯ ಗಾರ್ಮೆಂಟ್ಸ್ ಅವರ ಸಂಸ್ಥಾಪಕರಾದಂತಹ ಕಾರ್ನಾಲ್ ಶೆಟ್ಟಿ, ರಂಜಿತ್ ಶೆಟ್ಟಿ ಹಾಗೂ ಅದರ ಟೆಕ್ನಿಕಲ್ ಅಡ್ವೈಸರ್ ಶಿಬಿ ಅವರಿಗೆ ನಾನು ಈ ಕಾರ್ಯಕ್ರಮದ ಮೂಲಕ ಬಹಳ ಸ್ವಾಗತವನ್ನು ವಹಿಸ್ತೇನೆ. ಹಾಗೂ ತಾವು ದಯವಿಟ್ಟು ತಮ್ಮ ಚಪ್ಪಾಳೆ ಮೂಲಕ ಅವರಿಗೆ ಪ್ರೀತಿ ಮತ್ತು ಆಶೀರ್ವಾದವನ್ನ ನೀಡಬೇಕಾಗಿ ಕೇಳ್ಕೊಂಡು ಇಲ್ಲದೆ ನಡೆಯಬೇಕಾದ್ರೆ ಭಗವಂತನ ಆಶೀರ್ವಾದ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗೇನೆ ಒಂದು ಸಣ್ಣ ಪ್ರಾರ್ಥನೆ ಮೂಲಕ ನಾವು ಆ ಭಗವಂತನ ಒಂದು ಸ್ತುತಿಸಿ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನ ನೀಡೋಣ. ಸ್ವಾತಿ ಅವರನ್ನ ನಾನು ಇಲ್ಲಿ ಕರೆಯೋದಕ್ಕೆ ಇಚ್ಛೆ ಪಡ್ತೀನಿ. ಅವರೊಂದು ಪ್ರಾರ್ಥನೆ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾರೆ. ಹಾಗೆ ತಾವೆಲ್ಲರೂ ದಯವಿಟ್ಟು ಒಂದೆರಡು ನಿಮಿಷ ಇದ್ದು ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಬೇಕಾಗಿ ನಾನು ನೀನೇ ವಿನಾಯಕ, ನೀ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ ವಿದ್ಯಾರಂಭದೆ ಭಜಿಪೆವು ನಿನ್ನನು, ವಿದ್ಯಾ ಸಿದ್ಧಿ ಪೂದೆ ಮಗೆ ವಿನಾಯಕ ಫಲದಾಯಕ, ನೀನೇ ವಿನಾಯಕ ಭಜನಾರಂಭನೆ ಭಜಿಪೆವು ನಿನ್ನನು, ಭಜನೆ ಸಿದ್ಧಿ ಪೂದೆ ಮಗೆ ವಿನಾಯಕ ಫಲದಾಯಕ, ನೀನೇ ವಿನಾಯಕ ಕಾರ್ಯಾರಂಭನೆ ಭಜಿಪೆವು ನಿನ್ನನು, ಕಾರ್ಯ ಸಿದ್ಧಿ ಪೂದೆ ಮಗೆ ವಿನಾಯಕ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ. ಒಂದು ಮಧುರವಾದ ಕಂಠದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯ ಮೂಲಕ ಚಾಲನೆಯನ್ನ ನೀಡಬೇಕಾಗಿ ಸ್ವಾತಿ ಅವರಿಗೆ ನಾನು ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಇವಾಗ ಕಾರ್ಯಕ್ರಮದ ಮುಖ್ಯವಾದ ಅಂಗ ನಮ್ಮ ಅತಿಥಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸೊ ಅವರನ್ನ ಒಂದು ಸ್ವಾಗತವನ್ನ ಕೊಡುವಂತಹ ಒಂದು ಮುಖ್ಯವಾದ ನಮ್ಮ ಈ ಕಾರ್ಯಕ್ರಮದ ಅಂಗ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಗಣ್ಯ ಅತಿಥಿಗಳಾಗಿ ಆಗಮಿಸುವಂತಹ ಡಾಕ್ಟರ್ ಟಿ ಅನಂತ ಕೃಷ್ಣ ಭಟ್, ಪ್ರೆಸಿಡೆಂಟ್ ಬಾಲ ಸಂರಕ್ಷಣಾ ಕೇಂದ್ರ ಕುತ್ತಾರ್ಪದು, ಇವರಿಗೆ ಸ್ವಾಗತವನ್ನ ನೀಡಬೇಕಾಗಿ ನಾನು ಕೇಳ್ಕೊಂಡಿದ್ದೆ. ಹಾಗೆಲ್ಲ ಸಭಿಕರು ಅವರಿಗೆ ಸ್ವಾಗತವನ್ನ ನೀಡಬೇಕು, ತನ್ನ ಜೋರದ ಚಪ್ಪಾಳೆಯ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಕಾರ್ನಾಲ್ ಶೆಟ್ಟಿ ಅವರು ತಮ್ಮ ಹೂಗುಚ್ಛವನ್ನ, ಮುಖ್ಯ ಅತಿಥಿ ಡಾಕ್ಟರ್ ನವೀನ್ ಶೆಟ್ಟಿ ಕೆ, ಪ್ರಿನ್ಸಿಪಲ್ ಮಿಡ್ ಡೇ PU ಕಾಲೇಜ್ ಮಂಗಳೂರು, ಇವರನ್ನ ರಂಜಿತ್ ಶೆಟ್ಟಿ ಅವರು ಹೂಗುಚ್ಛವನ್ನ ಕೊಡೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ. ಎಲ್ಲ ಇಲ್ಲಿ ನಿಂತಿರುವಂತಹ ಎಲ್ಲರೂ ಕೂಡ ಅವರನ್ನ ಜೋರಾದ ಕೈ ಚಪ್ಪಾಳೆಯ ಮೂಲಕ ಸ್ವಾಗತವನ್ನ ನೀಡಬೇಕಾಗಿ ಕೇಳ್ತೀನಿ. ಕುಮಾರ್ ಸಿ, ಡೈರೆಕ್ಟರ್ ರೆಡ್ ಸೈಡ್ ಸಿದ್ದಿವನ ಉಜಿರೆ, ಇವರನ್ನ ಲವಿಟರ್ ಅವರು ಹೂಗುಚ್ಛವನ್ನ ಕೊಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕಾಗಿ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಜೋರದ ಚಪ್ಪಳ ಅತಿಥಿಗಳನ್ನ ಸ್ವಾಗತಿಸಿದ್ದು ಬಹಳ ಮುಖ್ಯವಾದಂತಹ ಕಾರ್ಯಕ್ರಮ. ಹಾಗೇನೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಚಿತ್ರನಟರು ಬಂದಿದ್ದಾರೆ. ಶ್ರೀ ತಮ್ಮನ ಶೆಟ್ಟಿ ಅವರು, ಇವರು ಬಹಳಷ್ಟು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಇವರು ಮತ್ತೊಂದು ಸಿನಿಮಾ ಜನವರಿ ತಿಂಗಳಲ್ಲಿ ಶಿವರಾಜ್ ಕುಮಾರ್ ಅವ್ರ ಜೊತೆ ಗೋಣ ಅನ್ನೋ ಸಿನಿಮಾದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಎಲ್ಲಾ ಯುವ ಪ್ರತಿಭೆಗಳಿಗೂ ಒಂದು ಅವಕಾಶವನ್ನ ಕೊಟ್ಟು ಅವರಿಗೆ ಒಂದು ವೇದಿಕೆಯನ್ನ ಕಲ್ಪಿಸುವಂತ ಒಂದು ಮಹತ್ ಕಾರ್ಯದಲ್ಲಿ ಕೂಡ ತಮ್ಮನ ಶೆಟ್ಟಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಬಹಳ ಒಳ್ಳೆ ನಟ, ಕಲಾವಿದ, ಹಾಗೆ ಒಳ್ಳೆ ವ್ಯಕ್ತಿ. ಇವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ನೀಡ್ತಾ ಇದ್ದೀನಿ. ಹಾಗೆ ಮಿಸ್ಟರ್ ಕಾರ್ನಾಲ್ ಶೆಟ್ಟಿ, ಸಂಸ್ಥಾಪಕರ ಮಾಣಿಕ್ಯ ಗಾರ್ಮೆಂಟ್ಸ್, ಮತ್ತೆ ಅವರನ್ನ ಸ್ವಾಗತಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ.
ಎಲ್ರು ಜೋರಾಗಿ ಚಪ್ಪಾಳೆ ತಟ್ಟಬೇಕು. ತಮ್ಮ ಪ್ರೀತಿ ಸಹಕಾರ ನಮ್ಮ ಕಲಾವಿದರ ಮೇಲೆ ಯಾವತ್ತೂ ಇರಬೇಕು. ಹಾಗೇನೆ ಅಷ್ಟೇ ಅಲ್ಲ, ಯುವ ಪ್ರತಿಭೆಗಳನ್ನು ಕೂಡ ಚಲನಚಿತ್ರಗಳಿಗೆ ಅವರು ಪರಿಚಯಿಸ್ತಾ ಇದ್ದಾರೆ. ಅದೊಂದು ಒಳ್ಳೆಯ ಕೆಲಸ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಂಡ್ ವೆಲ್ಕಮ್ ಟು ಅವರ್ ಪ್ರೋಗ್ರಾಮ್. ಹಾಗೆಯೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮತ್ತೊರು ಅತಿಥಿ ಶ್ರೀ ಬಾಬು ಕೆ ವಿಟ್ಲ, ಪ್ರೆಸಿಡೆಂಟ್ ಶಾಮಿಯಾನ ಓನರ್ಸ್ ಅಸೋಸಿಯೇಷನ್. ಇವರನ್ನ ನಾಗರಾಜ್ ಶೆಟ್ಟಿ ಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ದಯವಿಟ್ಟು ಹೂಗುಚ್ಛವನ್ನ ಕೊಟ್ಟು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಹಾಗೆ ಅವರು ಜೋರಾಗಿ ಒಂದು ಚಪ್ಪಾಳೆ ನಮ್ಮ ಎಲ್ಲ ಗಣ್ಯ ಅತಿಥಿಗಳಿಗೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸುವ ಮತ್ತೊಬ್ಬ ಮುಖ್ಯವಾದಂತಹ ಅತಿಥಿ ಶ್ರೀ ಅಬ್ದುಲ್ ರಶೀದ್ BA, ಕರಾವಳಿ ಟೆಂಟ್ ವರ್ಕ್ ಜಪ್ಪು ಮಂಗಳೂರು. ಇವರನ್ನ ಸಂಸ್ಥೆಯ ಸಂಸ್ಥಾಪಕರಾದಂತಹ ರಂಜಿತ್ ಶೆಟ್ಟಿ ಅವರು ಹೂಗು ಚಕ್ಕೊಂಡು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಂಡ್ ವೆಲ್ಕಮ್ ಟು ಅವರ್ ಶೋ. ಅಜ್ಞಾನವೆಂಬ ಕತ್ತಲನ್ನ ತೊಲಗಿಸಿ ಜ್ಞಾನವೆಂಬ ಬೆಳಕನ್ನ ನಮ್ಮನ್ನ ಕರ್ಕೊಂಡು ಹೋಗುವುದೇ ಅದೊಂದು ಭವ್ಯವಾದಂತಹ ದೀಪ ಜ್ಯೋತಿ. ಈ ದೀಪವನ್ನ ಬೆಳಗಿಸುವುದರ ಮೂಲಕ ನಮ್ಮ ಇವತ್ತಿನ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಚಾಲನೆಯನ್ನ ನೀಡಬೇಕಾಗಿ ನಾನು ಇಲ್ಲಿ ನಡೆದಿರುವಂತಹ ಎಲ್ಲ ಅತಿಥಿಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಈಗಾಗಲೇ ಜನಮೆಚ್ಚುಗೆ ಮತ್ತು ಮನೆ ಮಾತಾಗಿರುವ ತಾರಾನಾಥ್ ಶೆಟ್ಟಿ ಹಾಗೂ ಮಿಸ್ಟರ್ ರಂಜಿತ್ ಶೆಟ್ಟಿ ಅವರ ಮಾಲೀಕತ್ವದಲ್ಲಿ ಇನ್ನೊಂದು ಸಹೋದರಿ ಸಂಸ್ಥೆಯಾಗಿ ಇವತ್ತು ಮಾಣಿಕ್ಯ ಗಾರ್ಮೆಂಟ್ ಈ ಜಿಲ್ಲೆಗೆ ಉದ್ಯಮ ರಂಗಕ್ಕೆ ಒಂದು ಹೊಸ ಮುನ್ನಡಿಯನ್ನು ಬರೀತಾ ಇದೆ. ಇಲ್ಲಿ ಕೆಲವು ತಂತ್ರಜ್ಞಾನಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರಥಮವಾಗಿ ಪರಿಚಯವಾಗ್ತಾ ಇದೆ. ಇದರಲ್ಲಿ ಅನೇಕ ವಿಶಿಷ್ಟ ಉತ್ಪನ್ನಗಳು ಮುಂದೆ ಮಾರುಕಟ್ಟೆಗೆ ಬಿಡುಗಡೆಗೊಳ್ಳುವ ಮೂಲಕ ಇಲ್ಲಿಯ ಅನೇಕ ಉತ್ಸಾಹಿ ಯುವಕರಿಗೆ ಉದ್ಯೋಗಾವಕಾಶವನ್ನು ಕೂಡ ಕಲ್ಪಿಸ್ತಾ ಇದೆ. ಈ ಸಂದರ್ಭದಲ್ಲಿ ತಮ್ಮೆಲ್ಲರ ತಮ್ಮೆಲ್ಲರ ಆಶೀರ್ವಾದಗಳನ್ನು ಬೇಡುತ್ತಾ ಶ್ರೀಯುತ ರಂಜಿತ್ ಶೆಟ್ಟಿ ಅವರಿಗೆ ಹಾಗೂ ತಾರಾನಾಥ್ ಶೆಟ್ಟಿ ಅವರಿಗೆ ಭವಿಷ್ಯದಲ್ಲಿ ಈ ಉದ್ಯಮ ಹೆಚ್ಚು ಒಳ್ಳೆಯ ಒಂದು ಪ್ರಗತಿಯನ್ನು ನೀಡಲಿ ಎನ್ನುವ ಆಶೀರ್ವಾದವನ್ನು ತಮ್ಮೆಲ್ಲರಲ್ಲಿ ಬೇಡುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರನ್ನ ನಾನು ವಂದಿಸುತ್ತೇನೆ. ಕೊಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವಾಗ ಇನ್ನೂ 2 ಘಟಕಗಳ ಉದ್ಘಾಟನೆ. ಇದರಲ್ಲಿ ಇಮೇಜ್ ಅನ್ನ ಕಂಪ್ಯೂಟರ್ ಇಮೇಜ್ ಅನ್ನ ನಾವು ಪೇಪರ್ ಅಲ್ಲಿ ತೆಗೆದುಕೊಂಡು ನೆಕ್ಸ್ಟ್ ಅದನ್ನ ಇದಕ್ಕೆ ಯಾವ ಬಟ್ಟೆಗೆ ಅಪ್ಲೈ ಮಾಡುವಂಥದ್ದು. ಇದರಲ್ಲಿ ಯಾವುದೇ ಕೂಡ ಇಲ್ಲಿ ಗದರಿ ಪರಿಸರದ ಯಾವುದೇ ಫೋಟೋ ಬೇಕಾದರೂ ನಾವು ಇದರಲ್ಲಿ ಇಮೇಜ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿಯ ಲೋಕಲ್ ಪಿಕ್ಚರ್ ಅನ್ನೇ ನಾವು ಬೇಕಾದ್ರೆ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಇದೆ. ಇದೊಂದು ಟೆಕ್ನಾಲಜಿ ಇಂಪ್ರೂವ್ ನನಗೂ ಹತ್ರ ಬರಲಿ ತಲುಪಲ್ಲಿ ಇದೊಂದು ಸಬ್ಲಿಮಿಷನ್ ಅಂತ ಇದರಲ್ಲಿ ನಾವು ತೆಗೆದ ಎಲ್ಲ ಪ್ರಿಂಟ್ ಇದನ್ನು ತೆಗೆದು ಇದು ಯಾವುದು ಬೇಕಾದ್ರೆ ಯಾವ ಪ್ರಿಂಟ್ ಬೇಕಾದರೂ ಇದರಲ್ಲಿ ತೆಗಿಬಹುದು. ತೆಗೆದು ಅದನ್ನು ಬಟ್ಟೆಗೆ ಕನ್ವರ್ಟ್ ಮಾಡಿ ಯಾವ ಥರದ್ದು ಇದು ಪ್ರಿಂಟ್ ಆರ್ಟಿಸ್ಟ್ ಎಲ್ಲ ಇದರಲ್ಲಿ ಅಂತ ಒಂದು ವಿಷಯ ಇದೆ. ಈ ವಿಷಯದ ವಿಶೇಷತೆ. ಥ್ಯಾಂಕ್ ಯು ಸೋ ಮಚ್ ದಾದಾ. ಈ ಒಂದು ಟೈಮ್ 10 ಸೆಕೆಂಡಲ್ಲಿ 2 ಟಿ ಶರ್ಟ್ ಪ್ರಿಂಟ್ ಆಗಿ ಬರೋದು. ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಪ್ರಿಂಟೆಡ್ ಟಿ ಶರ್ಟ್ ಫಸ್ಟ್ ಕನೆಕ್ಟ್ ಆಗಿ
ಫಸ್ಟ್ ಇನ್ವೆನ್ಷನ್ ಆಗಿ ಬರ್ತದೆ. ಈಗ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ ಅಂಥ ಮೂಮೆಂಟಲ್ಲಿ ಈಗ ಎಲ್ಲ ದೇವಸ್ಥಾನದವರು ಕೂಡ ಕ್ಯಾರಿ ಬ್ಯಾಗನ್ನು ಬಟ್ಟೆ ಕ್ಯಾರಿ ಬ್ಯಾಗನ್ನು ಕೇಳ್ತಾ ಇದ್ದಾರೆ. ಅಂತಂದರೆ ಅದೇ ದೇವಸ್ಥಾನದ ಇಮೇಜನ್ನು ನಾವು ಬೇಕಾಗ್ತದೆ ನಮ್ಮಲ್ಲಿ ಯಾವುದನ್ನು ಬ್ಯಾಗ್ ಏನು ಬೇಕು ಎಲ್ಲ ಗಣ್ಯರು ಸೇರಿ ಈ ಕಾರ್ಯಕ್ರಮ ನಡೆಸಿಕೊಳ್ಬೇಕು. ನವೀನ್ ಸರ್ ಒಂದು ನಿಮಿಷ. ನವೀನ್ ಸರ್ ಒಂದು ಸ್ವಲ್ಪ ಎದುರು ಬನ್ನಿ. ಅಲ್ಲ ಸ್ವಲ್ಪ ಎಲ್ಲ ಗಣ್ಯರು ನೀವು ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಅವರಿಗೆ ಸ್ಮರಣಿಕೆ ಕಾಣಿಕೆಯನ್ನು ಕೊಡಬೇಕಾಗಿ ನಾನು ಮಾಣಿಕ್ಯ ಗಾರ್ಮೆಂಟ್ಸ್ ಅವರ ಸಂಸ್ಥಾಪಕರಾದಂತಹ ತಾರಾ ಶೆಟ್ಟಿ ಅವರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಮುಖ್ಯ ಅತಿಥಿಗಳಾಗಿರುವಂತಹ ಡಾಕ್ಟರ್ ಪಿ ಅನಂತಕೃಷ್ಣ ಭಟ್, ಪ್ರೆಸಿಡೆಂಟ್ ಬಾಲ ಸಂರಕ್ಷಣಾ ಕೇಂದ್ರ ಕುತ್ತಾರ್ಪದು, ಇವರನ್ನ ಸಂಸ್ಥೆಯ ಮಾಲೀಕರಾದಂತಹ ತಾರಾ ಶೆಟ್ಟಿ ಅವರು ಬಂದು ಒಂದು ಸ್ಮರಣಿಕೆಯ ಕಾಣಿಕೆಯನ್ನು ಅವರಿಗೆ ನೀಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ, ನಿಮ್ಮ ಪ್ರೀತಿ ವಿಶ್ವಾಸ ಚಪ್ಪಾಳೆ ಮೂಲಕ ಕಾಣಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ಸ್. ಹಾಗೆಯೇ ಇನ್ನೋರ್ವ ಅತಿಥಿ ಡಾಕ್ಟರ್ ನವೀನ್ ಶೆಟ್ಟಿ ಕೆ, ಇವರಿಗೆ ಸಂಸ್ಥೆಯ ಮಾಲೀಕರಾದಂತಹ ನಮ್ಮ ರಂಜಿತ್ ಶೆಟ್ಟಿ ಅವರು ಬಂದು ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಯಾಗಿರುವಂತಹ ಶ್ರೀ ವಿನಯ್ ಕುಮಾರ್ ಸಿ ಅವರು, ಇವರನ್ನ ಲವಿಟರ್ ಅವರು ಬಂದು ಒಂದು ಸ್ಮರಣಿಕೆಯನ್ನ ಸರ್ಗೆ ನೀಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಪ್ರೇಕ್ಷಕರು, ನಿಮ್ಮ ಚಪ್ಪಾಳೆ, ನಿಮ್ಮ ಪ್ರೀತಿ ವಿಶ್ವಾಸ, ಈ ಚಪ್ಪಾಳೆ ಇದ್ರೆ ನಮ್ಮ ಕಾರ್ಯಕ್ರಮ ಬಹಳ ಇನ್ನಷ್ಟು ಸುಂದರವಾಗಿ ಇನ್ನಷ್ಟು ಯಶಸ್ವಿಯಾಗಿ ನಾವು ಮುಂದುವರಿಸಕ್ಕೆ ಸಹಾಯ ಆಗುತ್ತೆ. ಹಾಗೇನೆ ಇನ್ನೋರ್ವ ಅತಿಥಿ ಆಗಿರುವಂತಹ ಶ್ರೀ ಬಾಬು ಕೆ ವಿಟ್ಲ, ಇವರಿಗೆ ನಾಗರಾಜ್ ಶೆಟ್ಟಿ ಅವರು ಒಂದು ಸ್ಮರಣಿಕೆಯ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಶ್ರೀ ಬಾಬು ಕೆ ವಿಟ್ಲ ಅವರು, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಹಾಗೇನೆ ಶ್ರೀ ಅಬ್ದುಲ್ ರಶೀದ್ BM, ಇವರಿಗೆ ತಾರಾ ಶೆಟ್ಟಿ ಅವರೊಂದು ಸ್ಮರಣಿಕೆ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿ. ಹಾಗೆಯೇ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀ ಎ ಮುರಳಿ ಪ್ರಸನ್ನ ಕುಮಾರ್ ಸರ್ ಅವರು ಕಾರ್ಯಕ್ರಮಕ್ಕೆ ಸ್ವಲ್ಪ ಲೇಟ್ ಆಗಿ ಆಗಮಿಸಿದ್ದಾರೆ. ಅವರನ್ನ ಸ್ವಾಗತ ಮಾಡೋಣ, ಜೋರಾದ ಚಪ್ಪಾಳೆ. ಡಾಕ್ಟರ್ ಶ್ರೀ ಎ ಮುರಳಿ ಪ್ರಸನ್ನ ಕುಮಾರ್ ಸರ್ ಅವರಿಗೆ ಸ್ಮರಣಿಕೆಯನ್ನ ಕೊಟ್ಟು ನಮ್ಮ ರಂಜಿತ್ ಶೆಟ್ಟಿ ಅವರ ಮೇಲೆ ಅವರಿಗೊಂದು ಸ್ಮರಣಿಕೆಯನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಈ ಒಂದು ಸ್ಮರಣಿಕೆ ಮೂಲಕ ನಮ್ಮ ಪ್ರೀತಿ ವಿಶ್ವಾಸವನ್ನ ತೋರಿಸ್ಪಡಿಸಬೇಕಾಗಿ ವಿನಂತಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸ್ಮರಣಿಕೆಯನ್ನ ಕೊಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ. ಇವರಿಗೆ ಇನ್ನಷ್ಟು ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಊರವರೇ ಆದಂತಹ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಹೆಸರನ್ನ ಮಾಡಿದಂತಹ ಕಲಾವಿದರು. ಧನ್ಯವಾದಗಳು ತಮ್ಮೆಲ್ಲರಿಗೂ ಕೂಡ. ಎಕ್ಸ್ಪ್ಲನೇಷನ್ ಎಲ್ರಿಗೂ ಅದರ ವಿಶೇಷತೆ ಏನು, ಏನೆಲ್ಲ ಈ ಒಂದು ಸಂಸ್ಥೆ ಯಾವೆಲ್ಲ ಕಾರ್ಯಗಳಲ್ಲಿ ತೊಡಗಿದೆ ಅನ್ನೋದನ್ನ ನಾವೆಲ್ಲರೂ ತಿಳ್ಕೊಂಡ್ವಿ. ಇವಾಗ ಇದ್ರ ಬಗ್ಗೆ ಅತಿಥಿಗಳು ಅಲ್ಲಿ ರೂಟ್ ಸೆಟ್ ಅಂತ ಸಂಸ್ಥೆ ಇದೆ ಉಜಿರೆಯಲ್ಲಿ, ತಾವೆಲ್ಲರೂ ಕೇಳಿರ್ಬೋದು. ರೂರಲ್ ಡೆವಲಪ್ಮೆಂಟ್ ಅಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ. ಇದರಲ್ಲಿ ನಿರ್ದೇಶಕನಾಗಿ ಡೆಪ್ಯುಟೇಷನ್ ಮೇಲೆ ಬಂದಿದ್ದೀನಿ. ಸೊ ನಮ್ಮ ಸಂಸ್ಥೆ ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್ ಮತ್ತು SDME ಟ್ರಸ್ಟ್ 3 ಸಂಸ್ಥೆ ಸ್ಪಾನ್ಸರ್ಡ್ ಸಂಸ್ಥೆ ಆಗಿರುತ್ತೆ.
ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು 1982ರಲ್ಲಿ ಈ ಸಂಸ್ಥೆಯನ್ನು ಹುಟ್ಟುಹಾಕಿರ್ತಾರೆ. ಸೊ ಈ ಸಂಸ್ಥೆಯಲ್ಲಿ ಕೌಶಲ್ಯಾಧಾರಿತ ತರಬೇತಿಯನ್ನು ನಾವು ಕೊಡ್ತಾ ಇದ್ದೀವಿ. ಸೊ ವಿವಿಧವಾದ ಒಟ್ಟು 60 ಬೇರೆ ಬೇರೆ ವಿವಿಧವಾದ ತರಬೇತಿಯನ್ನು ನೀಡಲಾಗ್ತಾ ಇದೆ. ಊಟ, ವಸತಿ ಮತ್ತು ತರಬೇತಿ ಎಲ್ಲ ಫ್ರೀ ಆಗಿದೆ. ಸೊ ಇದರಲ್ಲಿ ನಾವು ಇನ್ನೂ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ತರಬೇತಿಯನ್ನು. ಅದು ಯಾವುದು ಅಂದರೆ ಈ ಗೌರ್ಮೆಂಟ್ ಸ್ಪಾನ್ಸರ್ ಸ್ಕೀಮ್ಸ್ ಏನಿದೆ, ಎಕ್ಸಾಂಪಲ್ ಈ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಇರ್ಬೋದು, ಚೀಫ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಇರ್ಬೋದು, ಈ ಥರ ವಿಧವಾದ ತರಬೇತಿಯನ್ನು ಯಾರಿಗೆ ಲೋನು ಸ್ಯಾಂಕ್ಷನ್ ಆಗಿರುತ್ತೆ ಬ್ಯಾಂಕಲ್ಲಿ, ಅವ್ರಿಗೆ ತಮ್ಮ ಬಿಸ್ನೆಸ್ಸನ್ನು ಮುಂದಿನ ಲೆವೆಲ್ಗೆ ಯಾವ್ದು ತಗೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ತರಬೇತಿಯನ್ನು ಕೊಡಲಾಗುತ್ತೆ. ಸೊ ಈ ಒಂದು ತರಬೇತಿಗೆ ಆಯ್ಕೆಯಾಗಿ ಎಲ್ಲ ಬ್ಯಾಂಕಿಂದ ಸ್ಪಾನ್ಸರ್ ಆಗಿ ಬರ್ತಕ್ಕಂಥ ತರಬೇತಿಯಲ್ಲಿ ಅವ್ರಿಗೆ ಬಿಸ್ನೆಸ್ಸನ್ನು ಯಾವ ಥರ ಮಾಡಬೇಕು, ಮಾರ್ಕೆಟಿಂಗಲ್ಲಿ ಏನೆಲ್ಲ ಸ್ಟ್ರಾಟಜೀಸನ್ನು ಯೂಸ್ ಮಾಡಬೇಕು, ನಾವು ಬಂಡವಾಳವನ್ನು ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇದರಲ್ಲಿ ಬರೋತಕ್ಕಂಥ GST ಆಗಿರ್ಬೋದು, ಟ್ಯಾಕ್ಸ್ ಆಗಿರ್ಬೋದು, ವೇರಿಯಸ್ ಆಸ್ಪೆಕ್ಟ್ಸ್ ಯಾವ್ಯಾವ ಥರ ಇದೆ ಅನ್ನೋದನ್ನು 13 ದಿನಗಳ ಇನ್ಹೌಸ್ ಟ್ರೈನಿಂಗಲ್ಲಿ ನಾವು ತರಬೇತಿಯನ್ನು ನೀಡ್ತಾ ಇದ್ದೀವಿ. ಸೊ ಈ ಒಂದು ಮಾಣಿಕ್ಯ ಗಾರ್ಮೆಂಟ್ಸ್ ಅವರು ಸಹ ನಮ್ಮ ಸಿಂಡಿಕೇಟ್ ಬ್ಯಾಂಕ್ ಹತ್ರ ಸ್ಪಾನ್ಸರ್ ಆಗಿ ರಂಜಿತ್ ಶೆಟ್ಟಿ ಈ ತರಬೇತಿಯನ್ನು ನಮ್ಮಲ್ಲಿ ಅಟೆಂಡ್ ಮಾಡಿರ್ತಾರೆ. ಇವರಿಗೆ 13 ದಿನಗಳ ತರಬೇತಿಯಲ್ಲಿ ಇನಿಷಿಯಲಿ ನಮ್ಮಲ್ಲಿ ಟ್ರೈನಿಂಗ್ ಬಂದವರೆಲ್ಲ ನಮಗೆ ಸರ್ಟಿಫಿಕೇಟ್ ಕೊಟ್ಟರೆ ಸಾಕು, ನಮಗೆ ಬ್ಯಾಂಕಲ್ಲಿ ಲೋನ್ ರಿಲೀಸ್ ಆಗುತ್ತೆ, ನಾವು ಯಾಕೆ 10 ಡೇಸ್ ಇಲ್ಲಿ ವೇಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಅದೇ 13 ಡೇಸ್ ಆಗಿ ಹೋಗ್ಬೇಕಾದ್ರೆ ಕಣ್ಣಲ್ಲಿ ನೀರು ತುಂಬಿಕೊಳ್ತಾರೆ. ನೀವು ನೋಡಬೇಕು, ಯಾಕಂದರೆ ಸರ್ ಇಲ್ಲಿ ಕೊಡುವಂಥ ನಾಲೆಡ್ಜ್, ಇಲ್ಲಿ ಕೊಡುವಂಥ ಇನ್ಫಾರ್ಮೇಷನ್ ಬೇರೆ ಯಾವ ಸಂಸ್ಥೆನೂ ಕೊಡೋದಿಲ್ಲ. ಅಷ್ಟು ನಮಗೆ ಬೇಕಾದಂಥ ಎಲ್ಲ ಥರದ ಆ್ಯಕ್ಟಿವಿಟೀಸ್ ವಿತ್ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇರುತ್ತೆ, ಬಿಹೇವಿಯರಲ್ ಟ್ರೈನಿಂಗ್ಸ್ ಇರ್ತದೆ. ಈ ಒಂದು ವಿಧವಾದ ತರಬೇತಿಯಲ್ಲಿ ಎವ್ರಿ ಸ್ಟೇಜಲ್ಲಿ ನಮಗೆ ಯಾವ ಥರ ನಮ್ಮ ಬಿಸ್ನೆಸ್ಸನ್ನು ಮುಂದೆ ತಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಗೈಡ್ಲೈನ್ಸನ್ನು ಕೊಡ್ತೀರಾ. ಮತ್ತು ಪ್ರಾಕ್ಟಿಕಲ್ ವಿಸಿಟ್ ಇರ್ತದೆ, ಇಂಡಸ್ಟ್ರಿಯಲ್ ವಿಸಿಟ್ ಇರ್ತದೆ. ಇಂಡಸ್ಟ್ರಿಯಲ್ ವಿಸಿಟಲ್ಲಿ ಸಕ್ಸಸ್ಫುಲ್ ಎಂಟರ್ಪ್ರಿನರ್ಸ್ನ ನಾವು ವಿಸಿಟ್ ಮಾಡಿಸ್ತೀವಿ. ಅವರು ಯಾವ ಥರ ಅವರು ಸಕ್ಸಸ್ಸನ್ನು ನೋಡಿದ್ದಾರೆ, ಅವರ ಬಿಸ್ನೆಸ್ಸಲ್ಲಿ ಏಳು ಬೀಳುಗಳು ಯಾವ ಥರ ಇದೆ ಅನ್ನೋದನ್ನು ನಾವು ಕಣ್ಣಾರೆ ಅವರು ಪ್ರಾಕ್ಟಿಕಲಲ್ಲಿ ತೋರಿಸ್ತೇವೆ. ಸೊ ಇದೊಂದು ಸಂಸ್ಥೆ ಇದೇ ಜಿಲ್ಲೆಯಲ್ಲಿ ಇರುವಂತಹ ಉಜಿರೆಯಲ್ಲಿದೆ. ತಾವು ಪಬ್ಲಿಕ್ಸ್ ತಮ್ಮ ಗಮನದಲ್ಲಿ ಇಟ್ಕೊಳ್ಳಿ. ತಮಗೆ ಬೇಕಾದಂಥ ಯಾವ್ದಾದ್ರು ತರಬೇತಿ ಇದ್ದರೆ ಖಂಡಿತವಾಗಿ ಬರ್ಬೋದು. ಆನ್ಲೈನ್ ಅಪ್ಲಿಕೇಶನ್ ಸಿಸ್ಟಮ್ ಇದೆ, www.rootsetujirai.com ಅಂತ ವೆಬ್ಸೈಟ್ ಇದೆ. ಅದರಲ್ಲಿ ಆನ್ಲೈನ್ ಅಪ್ಲಿಕೇಶನ್ ನೀವು ಹಾಕ್ಬೋದು. ಮಹಿಳೆಯರಿಗೆ ಬ್ಯೂಟಿಷಿಯನ್ ಕೋರ್ಸಸ್ ಆಗಿರ್ಬೋದು, ಟೈಲರಿಂಗ್ ಆಗಿರ್ಬೋದು, ಬಾಯ್ಸ್ಗೆ ಮೋಟಾರ್ ರಿವೈಂಡಿಂಗ್ ಕೋರ್ಸ್ ಆಗಿರ್ಬೋದು, TV ರಿಪೇರಿ ಅಂತೆ, ಮೊಬೈಲ್ ರಿಪೇರಿ ಅಂತ ಈ ಥರ 60 ಕೋರ್ಸಸ್, ಇದೆಲ್ಲ ಗೌರ್ಮೆಂಟ್ ಅಪ್ರೂವ್ಡ್ ಕೋರ್ಸಸ್ ಇದೆ. ಇಲ್ಲಿ ಎಲ್ಲ ತರಬೇತಿ ಸಹ ಉಚಿತವಾಗಿರುತ್ತೆ. ರೆಸಿಡೆನ್ಷಿಯಲ್ ಅಕಾಮಡೇಷನ್ ಇದೆ, ಮತ್ತು ಊಟದ ವ್ಯವಸ್ಥೆ ಇದೆ. ತಾವು ಈ ಒಂದು ಮಾಹಿತಿಯನ್ನು ಯಾರು ಯುವಕ ಯುವತಿಯರಿದ್ದಾರೆ, ಅನ್ಎಂಪ್ಲಾಯ್ಡ್ ಯೂತ್ಸ್, ಇವ್ರಿಗೆ ಮಾಹಿತಿಯನ್ನು ಕೊಡ್ಬೋದು. ಹಾಗೆ ಈ ಒಂದು ಮಾಣಿಕ್ಯ ಗಾರ್ಮೆಂಟ್ಸ್ ಅವರು ಈ ದಿನ ನಮ್ಮನ್ನು ಕರೆದು ಈ ಒಂದು ಫೆಸಿಲಿಟಿನ ತೋರಿಸಿದ್ದಾರೆ. ಇದು ರಿಯಲಿ ಯುನಿಕ್ ಅಂತಲೇ ಹೇಳ್ಬೋದು. ಅವರು ಸ್ಟಾರ್ಟಿಂಗಲ್ಲಿ ಹೇಳಿದರು ಈ ಮಂಗಳೂರಲ್ಲಿ ಇದೊಂದು ಯೂನಿಟ್ ಎಲ್ಲೂ ಇಲ್ಲ ಅಂತ. ನಿಜವಾಗ್ಲೂ ಈ ಥರ ಯುವಕರು ಹೊಸ ಹೊಸ ಇನ್ನೋವೇಟಿವ್ ಥಿಂಗ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದರೆ ಇದನ್ನ ರೆಪ್ಲಿಕೇಟ್ ಆಗುತ್ತೆ. ಇವಾಗ ಏನು ಗೌರ್ಮೆಂಟ್ ಆಫ್ ಇಂಡಿಯಾ MSME ಅಂತ, ಸ್ಟ್ಯಾಂಡಪ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ ಅಂತ ಎಲ್ಲ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಸೊ ಗೌರ್ಮೆಂಟ್ ಎಲ್ಲರಿಗೂ ಯುವಕರಿಗೆ ಮನೆಗೆ ಬಂದು ಸ್ಕೀಮ್ನನ್ನು ಹೇಳಕ್ಕೆ ಬರೋದಿಲ್ಲ. ಈ ಥರ ಬ್ರಾಡ್ ಸ್ಕೇಲಲ್ಲಿ ಸ್ಕೀಮನ್ನು ಗೈಡ್ಲೈನ್ಸನ್ನು ಬಿಡ್ತಾರೆ. ಸೊ ತಾವು ಬ್ಯಾಂಕನ್ನು ಉಪಯೋಗಿಸ್ಕೊಂಡು ಒಂದು ಎಂಪ್ಲಾಯ್ಮೆಂಟ್ ಜನ್ರೇಷನ್ನ ಮಾಡ್ಬೋದು. ಒಂದು 4-6 ಜನಕ್ಕೆ ಉದ್ಯೋಗವನ್ನು ಕ್ರಿಯೇಟ್ ಮಾಡ್ಬೋದು. ನಾವು ಬೇರೆಯವ್ರ ಹತ್ರ ಹೋಗಿ ಕೆಲಸ ಮಾಡಿ ಇನ್ನೊಬ್ಬರ ಹತ್ರ ಅವರು ಏನು ಹೇಳ್ತಾರೋ ಅಂತ ಕೇಳ್ಕೊಂಡು ಮನೆಗೆ ಬರೋದು ಬದಲು ನಮ್ಮದೇ ಸ್ವಂತ ಉದ್ಯಮ ಇದ್ದರೆ ನಾವು 4-6 ಜನದ್ದು ಭವಿಷ್ಯನ ರೂಪಿಸ್ಬೋದು. ಇಂಥ ಒಳ್ಳೆ ಇನಿಷಿಯೇಟಿವ್ಸ್ ಬರಬೇಕು ಮುಂದೆನೂ ಸಹ ಅಂತ ಹೇಳ್ತಾ, ಮಾಣಿಕ್ಯ ಗಾರ್ಮೆಂಟ್ಸ್ ತುಂಬ ಸಕ್ಸಸ್ಫುಲ್ ಆಗಲಿ. ಇದು ಕೋಸ್ಟಲ್ ಏರಿಯಾ ಆಗಿರೋದ್ರಿಂದ ಇಲ್ಲಿಗೆ ಎಕ್ಸ್ಪೋರ್ಟ್ ಅವಕಾಶಗಳಿದ್ದಾವೆ. ಇಲ್ಲೇ ನಮ್ಮ ಮಂಗಳೂರಲ್ಲೇ ನೀವು ಸೆಂಟ್ರಲ್ ಮಾರ್ಕೆಟಲ್ಲಿ ಕುಸುಮ ದೇವಾಡಿಗ ಅಂತ ಇದ್ದಾರೆ, ನೋಡ್ಬೋದು. ಅವರು ದೊಡ್ಡ ಒಂದು ಗಾರ್ಮೆಂಟ್ಸನ್ನು ಮಾಡಿ 200 ಜನ ಕೆಲಸ ಕೊಟ್ಟಿದ್ದಾರೆ, 200 ಜನ ಯುವಕರಿಗೆ. ಸೊ ಅವರು ಸಹ ನಮ್ಮ ತರಬೇತಿಯಲ್ಲಿ ಸಂಸ್ಥೆ ಪಡೆದವರು. ಮೊದಲೇ ಪ್ರಥಮ ಬಾರಿಗೆ ಬಂದಾಗ ಅವ್ರ ಹತ್ರ ಏನೂ ಇರಲಿಲ್ಲ, ಬಟ್ ಇವತ್ತು ಅವ್ರು ಕ್ಲೋಸ್ ಟುಗೆದರ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ. ಸೊ ಅದೇ ಥರ ಈ ಮಾಣಿಕ್ಯ ಗಾರ್ಮೆಂಟ್ಸ್ ಸಹ ಇವತ್ತು ಒಂದು ಸಣ್ಣ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇದು ಮುಂದೆ ದೊಡ್ಡ ಹೆಜ್ಜೆ ಆಗಿ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ಸ್ವಾಮಿ ಮಂಜುನಾಥ ಸ್ವಾಮಿಯಲ್ಲಿ ಬೇಡ್ಕೊಳ್ತಾ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಇದೊಂದು ಅಪೂರ್ವವಾದ ಕಾರ್ಯಕ್ರಮ, ಅಮೂಲ್ಯವಾದ ಕಾರ್ಯಕ್ರಮ. ಆತ್ಮೀಯರೇ, ಯಾವುದೇ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ನಮ್ಮಲ್ಲಿ ಒಂದು ಕನಸು ಅಂತೇಳಿ ಇರ್ತದೆ, ಡ್ರೀಮ್. ಆ ಡ್ರೀಮ್ ಮತ್ತು ರಿಯಾಲಿಟಿ, ಕನಸನ್ನು ನನಸು ಮಾಡುವ ಮಧ್ಯೆ ಇರಬೇಕಾದದ್ದು ಅಂತ ಹೇಳಿದ್ರೆ ಆಕ್ಷನ್, ಕೆಲಸ ಅಂತೇಳಿ ಹೇಳ್ತೇವೆ, ಕ್ರಿಯೇಟಿವಿಟಿ. ಸೊ ಇವತ್ತು ವಾಟ್ ಯು ಫೀಲ್ ಯು ವಿಲ್ ಬಿಕಮ್. ಸೊ ವಾಟ್ ಯು ಲೈಕ್ ಯು ವಿಲ್ ಬಿಕಮ್, ಅಂಡ್ ವಾಟ್ ಯು ಫೀಲ್ ಯು ವಿಲ್ ಅಟ್ರಾಕ್ಟ್. ನಾವಿವತ್ತು ಯಾವುದಾದ್ರೂ ಒಂದು ಹುದ್ದೆಯಲ್ಲಿ ಇದ್ದೇವೆ ಅಂತ ಹೇಳಿದ್ರೆ ಅದು ನಮ್ಮ ಕನಸು ಆಗಿರುತ್ತೆ. ತಮ್ಮಣ್ಣ ಅವರು ಇವತ್ತು ನಟರಾಗಿದ್ದಾರೆ, ಅವರಿಗೆ ಕನಸಲ್ಲಿ ನಾನು ನಟನಾಗಬೇಕಂತೇಳಿ ಆಸೆ ಇತ್ತು.
ರಂಜಿತ್ ಕಾರಣಶೆಟ್ಟಿ ಅವರು ನಾವು ಉದ್ಯಮಿಗಳಾಗಬೇಕಂತೇಳಿ ಕನಸು ಕಂಡ್ರು. ಅದಕ್ಕೆ ಇವತ್ತು ಅವರು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಇಲ್ಲಿ ವೇದಿಕೆಯಲ್ಲಿರುವಂತಹ ಗಣ್ಯರು ಸರ್ವಿಸ್ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆರ್ಫನೇಜ್ ಇರಲಿ ಅಥವಾ ಅನಾಥಾಶ್ರಮ ಇರಲಿ, ಗೋವನಿತಾಶ್ರಯ ಇರಲಿ, ಸೇವಾ ಚಟುವಟಿಕೆಗಳಲ್ಲಿ ತಾನು ತನ್ನನ್ನು ತೊಡಗಿಸಿಕೊಳ್ಬೇಕಾದ್ರೆ ಅದು ನನ್ನ ಡ್ರೀಮ್ ಆಗಿರುತ್ತೆ. ಹೀಗೆ ಪ್ರತಿಯೊಬ್ಬನಿಗೂ ಒಂದು ಕನಸಿರ್ತದೆ. ಅದನ್ನು ಅಚೀವ್ ಮಾಡಲಿಕ್ಕೆ ಹೋಗುವಾಗ ಮೊದಲ ಹೆಜ್ಜೆಯನ್ನಿಡುವಾಗ ಭಯ ಇರುತ್ತೆ, ಆತಂಕ ಇರುತ್ತೆ. ನಾನು ಇಷ್ಟೊಂದು ವಿನಿಯೋಗ ಮಾಡಿದ್ದೇನೆ, ಒಂದು ಒಳ್ಳೆಯ ಕೆಲಸವನ್ನು ಆರಂಭಿಸಿದ್ದೇನೆ, ಅದು ಯಶಸ್ಸನ್ನು ಪಡೆಯಬೇಕೆನ್ನುವಂಥದ್ದು ದೇವರಲ್ಲಿ ನಂಬಿಕೆ ಇಟ್ಟುಕೊಂಡು ನಾವು ಆರಂಭಿಸ್ತೇವೆ. ಆತ್ಮೀಯ ಮಿತ್ರರೇ, ಇವತ್ತು ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಹೋಗುವಾಗ ಬೆಕ್ಕು ಅಡ್ಡ ಬರುವುದಕ್ಕಿಂತ ಜಾಸ್ತಿಯಾಗಿ ಜನಗಳೇ ಅಡ್ಡ ಬರ್ತಾರೆ. ಯಾವ ಮನುಷ್ಯ ಒಳ್ಳೆಯ ಮನಸ್ಸಿನವಾಗಿ ಆಗಿರ್ತಾನೆ ಅವ ಯಾವತ್ತು ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾನೆ. ನಾವಿವತ್ತು ಈ ಯುವಕರಿಗೆ ಅಂತಹ ಜನಗಳು ಬೇಕು. ತಮ್ಮಣ್ಣರವರು ಮಾತಾಡ್ತಾ ಇರುವಾಗ ಒಂದು ಮಾತು ಹೇಳಿದ್ರು. ಇಲ್ಲಿಯ MC ನಿಶಾ ಶೆಟ್ಟಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಒಳ್ಳೆ ಹುಡುಗಿ, ಬ್ಯಾಂಗ್ಳೂರಲ್ಲಿ ಒಂದು 2-3 ಇವೆಂಟ್ ಅಲ್ಲಿ ಭಾಗವಹಿಸಿದ್ದಾರೆ, ಇಲ್ಲಿ ಮಾಡ್ತಾ ಇದ್ದಾರೆ, ಇನ್ನು ಹಲವಾರು ಇವೆಂಟ್ ಅಲ್ಲಿ ಅವ್ರು ಮಾಡಬೇಕು, ನಾವು ಸಹಕರಿಸಬೇಕು, ಪ್ರೋತ್ಸಾಹಿಸಬೇಕಂತೇಳಿ ಈ ಹುಡುಗರ ಬಗ್ಗೆ ಹೇಳಿದ್ರು. ಒಳ್ಳೆ ಹುಡುಗರು, ಸಾಹಸಿಗಳು, ಅವರು ಒಂದು ಶ್ರದ್ಧೆ ಭಕ್ತಿ ಇದೆ ಅವರ ಹತ್ರ, ಒಂದು ಒಳ್ಳೆಯ ಕೆಲಸವನ್ನು ಮಾಡ್ಲಿಕ್ಕೆ ಇಳಿದಿದ್ದಾರೆ. ನಾನು ಯಾವತ್ತೂ ಅವರ ಬೆನ್ನು ತಟ್ತಾ ಇದ್ದೇನೆ ಅಂತೇಳಿ. ಸೊ ಇಂತಹ ಜನಗಳು ಬೇಕಾಗತ್ತೆ. ಯಾವಾಗ ಅಂತ ಹೇಳಿದ್ರೆ ಒಳ್ಳೆಯ ಕೆಲಸವನ್ನು ಮಾಡುವಾಗ. ಬಟ್ ಆದ್ರೆ ನಮ್ಗೆ ಸಮಸ್ಯೆಗಳು ಸಾಲು ಸಾಲು ಸವಾಲಾಗಿ ಬರ್ತದೆ. ಒಂದೊಮ್ಮೆ ನಾವು ನಮ್ಮ ಸಾಹಸದಿಂದ ಹಿಂಜರಿಬಾರ್ದು. ಒಂದು ಕಡೆ ಒಂದು ಉದಾಹರಣೆ ಕೊಡುವುದಾದ್ರೆ, ಒಂದ್ ದಿವಸ ಹಾಲು ಹೇಳಿತಂತೆ, ನಾನು ದನದಿಂದ ಎಮ್ಮೆಯಿಂದ ಹಾಲಾಗಿ ಬರುವಾಗ ಅತ್ಯಂತ ಪರಿಶುದ್ಧವಾಗಿದ್ದೆ, ಆದ್ರೆ ಈ ಮನುಷ್ಯ ಹುಳಿ ಹಿಂಡಿ ನನ್ನನ್ನು ಹಾಳು ಮಾಡಿದ ಒಂದೇ ದಿವಸಕ್ಕೆ ಅಂತೇಳಿ ಪರಿತಪಿಸ್ತಂತೆ, ವ್ಯಥೆ ಆಯ್ತಂತೆ, ದೇವರಲ್ಲಿ ಹೋಗಿ ತಪಸ್ಸು ಮಾಡಿದಂತೆ, ನನಗೆ ಈ ರೀತಿಯ ಕಷ್ಟ ಇದೆ ಅಂತೇಳಿ. ಆಗ ದೇವರು ಹೇಳಿದ್ರಂತೆ, ನೋಡು ಹಾಲು, ನೀನು ನಿನಗೆ ಹಾಲು ಹಿಂಡಿದರೆ, ಹಾಲಾಗಿಯೇ ಉಳಿದ್ರೆ ನೀನು ಒಂದೇ ದಿವಸ ಬದುಕ್ತಿ. ಆದ್ರೆ ಯಾವಾಗ ಮನುಷ್ಯ ಹುಳಿ ಹಿಂಡುತ್ತಾನೆ ಆಗ ನೀನು ಮೊಸರಾಗಿ 2 ದಿವಸ ಜಾಸ್ತಿ ಬದುಕ್ತಿ ಅಂತೇಳಿ. ಅದೇ ಮೊಸರನ್ನು 1-2 ದಿವಸ ಅದನ್ನು ಕಡೆದು ಒಂದು ಬೆಣ್ಣೆ ಹಾಗೆ ಮಾಡಿದ್ರೆ ಆ ಬೆಣ್ಣೆ ವಾರಗಟ್ಟಲೆ ಬರುತ್ತೆ ಅಂತೇಳಿ ದೇವರು ಹೇಳ್ತಾರೆ. ಆ ಬೆಣ್ಣೆಯನ್ನು ಮತ್ತೆ ನೀವು ಸ್ವಲ್ಪ ಹದವಾಗಿ ಕಾಯಿಸಿ ಒಂದು ವೀಳ್ಯದೆಲೆ ಹಾಕಿದ್ರೆ ಘಮ ಘಮ ಪರಿಮಳ ಬೀರುವ ತುಪ್ಪ ಆಗುತ್ತೆ ನೀನು. ಆ ತುಪ್ಪವನ್ನು ದೀಪಕ್ಕೆ ಹಚ್ಚಿ ಬೆಳಗಿದ್ರೆ ನೀನು ನಿತ್ಯ ನಿರಂತರ ದೇವರಿಗೆ ಬೆಳಕಾಗಿ ಬದುಕ್ತಿ. ಈಗ ಕೇಳು, ನಿನಗೆ ಹಾಲಾಗಿ 1 ದಿವಸ ಬದುಕುವುದು ಒಳ್ಳೆದಾ, ನಿತ್ಯ ನಿರಂತರ ತುಪ್ಪವಾಗಿ ದೀಪವಾಗಿ ಬೆಳಗುವುದು ಒಳ್ಳೆದಾ ಅಂತೇಳಿ. ಸೊ ಇಲ್ಲಿ ವಿಷಯ ಏನ್ ಹೇಳಿದ್ರೆ, ನಾವು ಮನುಷ್ಯರು ಕೂಡ ಹಾಗೆ, ನಮ್ಗೆ ಇನ್ನೊಬ್ಬರು ಕಷ್ಟ ಇರ್ತಾರೆ, ನಮ್ಮ ಈ ಒಂದು ಸಾಧನೆಯ ಹಾದಿಯಲ್ಲಿ ಹಲವಾರು ತೊಡಕುಗಳಿರ್ತದೆ, ಕಾಂಪಿಟೀಟರ್ಸ್ ಇರ್ತಾರೆ, ನಮ್ಮ ಮೇಲೆ ದ್ವೇಷ ಕಟ್ಟಿಕೊಳ್ತಾರೆ ಕಾಂಪಿಟೀಟರ್ಸ್. ಅವರದ್ದು ಪ್ರಾಡಕ್ಟ್ ಒಳ್ಳೆದಲ್ಲ, ನಾನು ಹೆಚ್ಚಾಗಬೇಕು, ಅವನು ಹಾಗೆ, ಈ ರೀತಿಯ ಸಮಸ್ಯೆಗಳು, ಸವಾಲುಗಳು, ನಿಂದನೆಗಳು ಎಲ್ಲ ನಮ್ಮ ದಾರಿಯಲ್ಲಿ ಬರ್ತದೆ. ಆದರೆ ಆ ನಿಂದನೆಗಳನ್ನೆಲ್ಲ ಫೇಸ್ ಮಾಡಿ ಬೆಳಕಾಗುವುದು ನಮ್ಮ ಕೆಲಸ. ಆ ಬೆಳಕಾಗುವಂತಹ ಕೆಲಸವನ್ನು ಯುವಕರು ಮಾಡಬೇಕು. ಅದಕ್ಕೆ ನೀವೆಲ್ಲರೂ ಪ್ರೋತ್ಸಾಹಿಸಬೇಕು. ಒಂದು ಮಾತಿದೆ, ಒಂದ್ ಕಡೆ ಅತ್ಯಂತ ಈ ಜಗತ್ತಿನ ಶ್ರೀಮಂತ ವ್ಯಕ್ತಿ ಬಿಲ್ ಗೇಟ್ಸ್ ಒಂದ್ ಕಡೆ ಹೇಳ್ತಾನೆ, ವೆನ್ ಯು ಹ್ಯಾವ್ ಮನಿ you only will forget who you are. When you have no money, the whole world will forget who are you. ನಿಮ್ಮಲ್ಲಿ ಹಣ ಇದ್ರೆ, ನಿಮ್ಮಲ್ಲಿ ಅಗಾಧವಾದ ಹಣ ಆದಾಗ ನೀವು ಮಾತ್ರ ನಿಮ್ಮನ್ನು ಮರೆಯುತ್ತೀರಿ ಅಂತೇಳಿ. ಆದ್ರೆ ನೀವು ಎಲ್ಲ ಹಣವನ್ನು ಕಳ್ಕೊಂಡಾಗ ಇಡೀ ಜಗತ್ತೇ ನಿಮ್ಮನ್ನು ಮರೆಯುತ್ತದೆ ಅಂತೇಳಿ. ಇದೆಷ್ಟು ಸತ್ಯ ಅಂತ ಹೇಳಿದ್ರೆ, ನಾವೆಲ್ಲ ಇವತ್ತು ಸಾಧನೆ ಮಾಡ್ತೇವೆ, ಈ ಯುವಕರು ಸಾಧನೆ ಮಾಡಲಿ, ಒಂದು ಒಳ್ಳೆ, ಇವರು ಹೇಳಿದ್ರು 200 ಜನರಿಗೆ ಒಂದು ಗಾರ್ಮೆಂಟ್ಸ್ನವರು ಕೆಲಸ ಕೊಟ್ಟರು ಅಂತೇಳಿ. ಅಂತಹ ಪ್ರಗತಿಯನ್ನು ಇವರು ಸಾಧಿಸಬೇಕೆನ್ನುವಂತಹ ಹಾರೈಕೆ ನಮ್ಮೆಲ್ಲರದು. ಆದ್ರೆ ಒಂದಂತೂ ನಾವು ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ, ಎಷ್ಟೇ ಹಣ ಆಗ್ಲಿ, ಎಷ್ಟೇ ಶ್ರೀಮಂತೆ ಆಗ್ಲಿ, ನಮ್ಮ ಶ್ರೀಮಂತಿಕೆ ಎನ್ನುವುದು ನಮ್ಮ ತಲೆಗೆ ಹೋಗುವುದು ಬೇಡ. ಆದರೆ ನಮ್ಮ ಕಷ್ಟಗಳು, ನಮ್ಮ ವೇದನೆಗಳು ಅದೆಲ್ಲವೂ ತಲೆಗೆ ಹೋಗ್ಲಿ, ಶ್ರೀಮಂತಿಕೆ ಎನ್ನುವುದು ಹೃದಯಕ್ಕೆ ಬರಲಿ. ಆಗ ನಾವೆಲ್ಲರನ್ನೂ ಪ್ರೀತಿಸ್ತೇವೆ, ನಮ್ಮನ್ನು ಎಲ್ಲರೂ ಪ್ರೀತಿಸ್ತಾರೆ. ವೆನ್ ಯು ಫೀಲ್ ಯು ವಿಲ್ ಅಟ್ರಾಕ್ಟ್ ಅಂತೇಳಿ. ಈಗ ತಮ್ಮಣ್ಣನವರು ನಮ್ಮೆಲ್ಲರನ್ನು ಅಟ್ರಾಕ್ಟ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರ ಪ್ರೀತಿ. ನಾವಿವತ್ತು ಇಲ್ಲಿರ್ಬೇಕಾದ್ರೆ ಅವರ ಪ್ರೀತಿ. ಆ ಯುವಕರು ನಮ್ಮಲ್ಲಿ 1-2 ಸಲ ನಮ್ಮ ಕಾಲೇಜಿಗೆ ಬಂದರು, ನಂಗೆ ಖುಷಿ ಆಯ್ತು, ಅವರಲ್ಲಿ ಒಂದು ಹುಮ್ಮಸ್ಸು ಇದೆ, ಸಾಧನೆ ಇದೆ ಅಂತ. ಸೊ ಇಂತಹ ಒಂದು ಸನ್ನಿವೇಶದಲ್ಲಿ ನಾನು ಹೇಳಲಿಕ್ಕೆ ಬಯಸುವುದು ಇಷ್ಟೇ, ಒಳ್ಳೆಯ ಕೆಲಸ ಮಾಡಲಿ, ಅವರು ಒಳ್ಳೆಯ ಪರಿಶ್ರಮದಿಂದ ಕೆಲಸ ಮಾಡಲಿ.
ನಿಮ್ಮಂತಹ ಸಹೃದಯಗಳು ಯಾವತ್ತೂ ಅವರಿಗೆ ಬೆನ್ನು ತಟ್ಟುವ, ಪ್ರೋತ್ಸಾಹ ಮಾಡುವ. ನಾವೇನು ಖರ್ಚು ಮಾಡಬೇಕಾಗಿಲ್ಲ, ನಾವು ನಮ್ಮ ಕಾಂಟ್ಯಾಕ್ಟ್ಸ್ ಅಲ್ಲಿ ಅವರಿಗೆ ರೆಕಮೆಂಡ್ ಮಾಡುವ. ಇವತ್ತು ಅವರು ಬರೀ ಒಂದು ಶಾಪ್ ಅನ್ನು ಓಪನ್ ಮಾಡಲಿಲ್ಲ, ತುಂಬಾ ವಿನಿಯೋಗ ಮಾಡಿ ಒಳ್ಳೆ ಆಧುನಿಕ ಯಂತ್ರಗಳನ್ನು ತಂದಿದ್ದಾರೆ. ಖುಷಿ ಆಗುತ್ತೆ ನೋಡ್ಲಿಕ್ಕೆ. ಪ್ರಿಂಟೆಡ್ ಗಾರ್ಮೆಂಟ್ಸ್ ಅನ್ನು ಹೇಗೆ ತೆಗೆಯಬಹುದು ಕ್ಷಣಾರ್ಧದಲ್ಲಿ, ಎಷ್ಟೊಂದು ಪ್ರಾಡಕ್ಟ್ಸ್ ಅನ್ನು ಎಷ್ಟು ನಿಮಿಷದಲ್ಲಿ ಉತ್ಪಾದನೆ ಮಾಡಬಹುದು. ಇದು ಅವರ ಒಂದು ದೂರದೃಷ್ಟಿಯನ್ನು ನೆನಪಿಸ್ತದೆ. ಅವ್ರಿಗೆ ಎಷ್ಟು ಆಲೋಚನೆಗಳಿದೆ ನೋಡಿ. ಅವರು ಸಣ್ಣ ಲೆವೆಲಲ್ಲಿ ಆರಂಭಿಸಿ ಅತ್ಯಂತ ದೊಡ್ಡ ಮಟ್ಟಕ್ಕೆ ಬೆಳೆಯಬೇಕೆನ್ನುವಂತ ಆಕಾಂಕ್ಷೆ ಇದೆ, ಆಸೆ ಇದೆ. ಅದಕ್ಕೆ ಬೇಕಾಗುವುದು ಜನಗಳ ಪ್ರೀತಿ. ನೀವೆಲ್ಲರೂ ಕೂಡ ನಮ್ಮ ಕಾಂಟ್ಯಾಕ್ಟ್ಸ್ ಅಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಇದೆ, ಅವರಲ್ಲಿ ಹೋಗಿ ಅವರನ್ನು ಬೆಳೆಸಿ, ಅವರನ್ನು ಪ್ರೋತ್ಸಾಹಿಸಿ, ಪ್ರೀತಿಸಿ ಅಂತೇಳಿ ಹೇಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗತ್ತೆ. ಆ ದೇವರಲ್ಲಿ ಅವರು ಮಾಡಿದಂತಹ ಸಾಧನೆಗೆ ಸದಾ ಸಹಕಾರ ಇರಲಿ. ಅವರಿಗೆ ಆಯುಷ್ಯ, ಆರೋಗ್ಯ ಮತ್ತು ಉತ್ತರೋತ್ತರ ಶ್ರೇಯಸ್ಸು, ಆರೋಗ್ಯ ನಿತ್ಯ ನಿರಂತರ ಸಿಗಲಿ. ಈ ಒಂದು ಉದ್ಯಮದಲ್ಲಿ ಯಶಸ್ಸನ್ನು ಪಡೆಯಲಿ ಅಂತೇಳಿ ಹಾರೈಸುತ್ತಾ ಈ ಅವಕಾಶಕ್ಕಾಗಿ ವಂದಿಸ್ತಾ ನನ್ನೆರಡು ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್. ಮಾಡೋದು ಇದ್ರ ಬಗ್ಗೆ ಹೌ ಕ್ಯಾನ್ ಗೋ ಅಬೌಟ್ ಇಟ್ ಅನ್ನೋದನ್ನ ಹೇಳ್ಕೊಟ್ರೆ ಸರ್ ಅವರು ಯಾವ ತರ ನಮ್ಮನ್ನ ನಾವು ಸ್ಟ್ರಾಂಗ್ ಮಾಡ್ಕೋಬಹುದು, ನಮ್ಮಲ್ಲಿ ಆತ್ಮವಿಶ್ವಾಸ, ಆತ್ಮಸ್ಥೈರ್ಯವನ್ನ ಯಾವ ತರ ತುಂಬ್ಕೋಬಹುದು, ಮತ್ತೆ ಏನೇ ಕಷ್ಟ ಬಂದ್ರು ಅದನ್ನೆಲ್ಲ ಎದುರಿಸಿ ಯಾವ ತರ ಮುಂದೆ ಹೋಗಿ ನಮ್ಮ ಗೋಲ್ ಅನ್ನ ಅಚೀವ್ ಮಾಡಬಹುದು ಅನ್ನೋದ್ರ ಬಗ್ಗೆ ಬಹಳ ಒಂದು ಮೋಟಿವೇಶನಲ್ ಸ್ಪೀಚ್ ಕೊಟ್ಟಿದ್ದಾರೆ. ಡಾಕ್ಟರ್ ನವೀನ್ ಶೆಟ್ಟಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಂಡರ್ಫುಲ್ ಸ್ಪೀಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರೂ ಅವರನ್ನ ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮತ್ತೊಬ್ಬ ಅತಿಥಿ ಶ್ರೀ ಬಾಬು ಕೆ ವಿಟ್ಲ, ಇವರು ಒಂದೆರಡು ಒಳ್ಳೆಯ ಕೆಲಸ ಮಾಡಿದ್ರಿ ಸರ್. ಯಾಕಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಶಾಮಿಯಾನ ಮಾಲಕರ ಒಕ್ಕೂಟ ಇದ್ರು ಎಲ್ಲ ನಮ್ಮ ವರ್ಕರ್ಸ್ಗೆ ಬೇಕಾದಂತ ವ್ಯವಸ್ಥೆಯನ್ನು ನೀವು ಅತಿ ಕಡಿಮೆ ದರದಲ್ಲಿ ನೀವು ಸಪ್ಲೈ ಮಾಡ್ಬೋದಂತ ನಿರೀಕ್ಷೆ ಇದೆ. ನೆಕ್ಸ್ಟಿನ ವಾರ್ಷಿಕಕ್ಕೆ ನಿಮ್ಮನ್ನೇ ನಾವು ಅತಿಥಿಯಾಗಿ ಕರ್ಕೊಂಡು ನಿಮ್ಮನ್ನೇ ವೇದಿಕೆಯಲ್ಲಿ ಕೂತರಿಸಿ ನಮ್ಮೆಲ್ಲರಿಂದ ನಿಮ್ಮ ಉದ್ಯಮದ ಬಗ್ಗೆ ಪ್ರಚಾರವನ್ನು ಮಾಡಲು ಬಯಸ್ತಿದ್ದೇನೆ. ಅವಕಾಶಕ್ಕೆ ಹೊಂದಿಸ್ತಾ ನಿಮಗೆ ಶುಭವಾಗಲೆಂದು ಕೇಳ್ತಾ ಹಾಗೇನೆ ಶ್ರೀ ತಮ್ಮನ ಶೆಟ್ಟಿ ಸರ್ ನಟೇಂದ್ರ ಬಂದೇರಿ ಯಾನಿ ನಿಜವಾದ ಇತ್ತಮುತ್ತ ನಟತೆ ನಮ್ಮ ನವೀನ್ ಸರ್ ನಂಚಿನ ಏತ ಶಾಲೆದ ಪ್ರಾಚಾರ್ಯರ್ನಕ್ಕೆ ಜೋಕುಲೆಗ ಚಿತ್ರ ತೋಜಾವಿರದಾದ ಒಂದು ಕೃತಿ ನಟೇಂದ್ರ ಮಂತದ್ದು. ಆ ಜೋಕುಲೆ ಇಂಕ ಶಾಶ್ವತವಾದ ಒಂದು ನಿಪ್ಪದ ಅನ್ನದ ತಟ್ಟಿನ ಕೈಗೆ ಬೀತೇರಿ. ಬಹುಶಃ ನನ್ನ ಬರ್ಪನ ಚಿತ್ರ ತೂದು ಏನನ್ನು ನಟೇಂದ್ರ ಗುರುತಿಸವರು ನಾನು ನೆನಪೆ ಒಂದು ಬೇತೆ ಬೇತೆ ಭಾಷೆಲೆಲ್ಲ ಬರೋದು ಐದಾದ ಆ ನಟಿ ಮನ್ಪಣ ಮಲ್ಲ ಪುದರ್ ದುಂಬುಗು ಬರೋಡಾತೆ ಇತ್ತೆ ನಿಜವಾದಂತೆ ವೈದ್ಯ ಅಂಡಲ ಮಲ್ಲಕ್ಕಲ ಮಧ್ಯೆ ಯೋಗ ಎಂಗ್ಲೆ ತಿಕ್ಕಿನ ಬಹುಶಃ ಬೆಂಜಮಿನ್ ಫ್ರಾಂಕ್ಲಿನ್ ಒಂಜಿ ಪಾತ್ರ ಬಂದರಿಗೆ ಕೆಲವು ಮನಸ್ಸುಗಳಲ್ಲಿ ಉದ್ದೇಶ ಇದೆ, ಕೆಲವು ಮನಸ್ಸುಗಳಲ್ಲಿ ಬಯಕೆ ಇದೆ. ಆ ಉದ್ದೇಶ ಈಡೇರಿನಾಗ ಜೀವನದ ಪ್ರಮಾಣ ಸೂತ್ರಗಳು ಬಂದ 3 ಸೂತ್ರಗಳು ನಮಗೆ ಆವರಿಸಿಗೆ ಜೀವನದ ಪ್ರತಿ ಕ್ಷಣಲ ನಮ್ಮ ಅವಮಾನ ಎದುರಿಸಬ ದಾದವಂತಲ್ಲ ಜನಗಳಿಗೆ ಒಂದು ಅವಮಾನಗಳಿಗೆ ಅವಮಾನ ಮೀರಿದ ಹೋದಾನಾಗ ಒಂದು ರೀತಿ ಅನುಮಾನ ದಾದವಂತೆ ಆ ಇಂಚಾಡಿ ಮುಟ್ಟಿ ದಾದ ಈ ಬರ್ಬೋದು ಐದ್ಲ ಮಿತ್ತು ಹೋದಾನಾಗ ಅವನು ನಮ್ಮ ನಿಜವಾದ ಗುರಿನ ಮುಟ್ಟದಾನಾಗ ಜನಕ್ಕಳಿರ್ದು ನಂಗೆ ಕೊಂಚ ಸನ್ಮಾನಗೆ ಅಂಚನೆ ತ್ರಿಮಾನ ಸೂತ್ರಗಳು ಜೀವನಗಳು ಬರೋಡು ಕಷ್ಟ ಕಾರ್ಪಣ್ಯಗಳು ನಂಗೆ ತೋಜಾಡು ಐದಾದ ಯಾನೆ ಸುಮಾರು 17 ವರ್ಷದ ನಿರಂತರ ಒಡನಾಟತ್ತನಂಚಿನ ಈ ಒಂದು ಕುಟುಂಬ ತಾರನಾಥ ರಂಜಿತ್ ಒಂದು 20 ವರ್ಷದ ದಿಂಚಿ ಬಾರಿ ಎಲ್ಲೆಡೆ ಇತ್ತನಾಗ್ಲಿ ಜೀವನಡು ಒಂದು ಹೋರಾಟದ ಛಲ ಹಾಕ್ಲ ಇತ್ತನೆ ಅಂಡ ಏತೋ ಸರ್ತಿ ಪಂತ್ರ ಉಂಡು ಕಾರ್ಮಿಕೆ ಅದು ಉರಿಯೋಡೊಂದು ಈ ಕಾರ್ಮಿಕೆನ ತಯಾರು ಮನ್ಪುನಂಚಿನ ಕಾರ್ಮಿಕರಾವಡು 4 ಜನಕ್ಕೂ ವೃತ್ತಿನ ಕೊರ್ಪುನಂಚಿನ ಅವನ ಅನ್ನದಾತನ ಜಾಗೀರ್ನಿಗೆ ಉಂತೋಡು ಬಂಡದ ನೇಪಾಳ ಪಂತೆ ದಾಯ ಗೊತ್ತುಂಡು ಅಕ್ಕದ ಆ ಒಂಜಿ ಮನುಷ್ಯ ಪನ್ಪಿರತ್ತಿ ಪಾತೆರಲ್ಲ ಮಾತು ಕೊರಳಿನಿಂದಲ್ಲ ಕರುಳಿನಿಂದ ಹೃದಯಾಲದಿಂದ ಹೃದಯಾಂತರಾಳದಂದೈತೆ ನವೀನ್ ಸರ್ ಪಂಡಿರ್ನಂಗೆ ಅಂಚನೆ ನಮ್ಮ ಪ್ರತಿಯೊಂದು ವಿಷಯಗಳ ನಮ್ಮ ಒಂಜಿ ಡೆಡಿಕೇಶನ್ ನಮ್ಮ ಇತ್ತನಂದಾಂಡ ನಮ್ಮ ಆ ಸಾಧಿ ನಮ್ಮನ್ನು ತೋಜವನು ನಮ್ಮ ಏಪಲ ಪ್ರಕೃತಿದ ಮನಸ್ಸಿಗೆ ಇಲ್ತನಂದಾಂಡ ಪ್ರಕೃತಿ ನಮ್ಮನ್ನು ಕೈಬಿಡ್ಪುಜಿ ನಮ್ಮನ್ನು ಎಡೆಡ್ಡೆ ಸಾಧಿಗೆ ತೋಜವನು ಅಂಚನೆ ಒಂಜಿ ಪ್ರೋತ್ಸಾಹದಾಯಕ ವಂಚಿನ ರೋಡ್ ಸೈಡ್ ಅಂಚಿನ ಬ್ಯಾಂಕ್ಲು ಅತನ ಸಿಂಡಿಕೇಟ್ ಬ್ಯಾಂಕ್ ಒಂಜಿ ಏರಿಯಾಗಳ ಒಂಜಿ ಪ್ರೋತ್ಸಾಹದಾಯಕ ಮಂತ್ರಂದಾಂಡ ನಮ್ಮ ವಾ ಚಲನಲ ಮೀರ್ಸಲು ಆ ಕೆಲಸಲ ಮನ್ಪೊಲಿ ಪನ್ಪುಣೇನು ಸಿಂಡಿಕೇಟ್ ಬ್ಯಾಂಕ್ಲ ಸಾಕಾರ ಕೊರ್ಪಣೆತ ಮುಖಾಂತರ ತೋಜಾದ ಕೊಡ್ತೀರಿ ಐದ ನನ್ನ ದುಂಬುಗು ದಾದ ಅಂದ್ಕೇಂಡ 4 ವರ್ಷದ ಪಿರವು ಸಾಯಿ ಕ್ಯಾಟ್ರಿಂಗ್ಸ್ ಒಂಜಿನ ಸಂಸ್ಥೆ ಸಾಮ್ಯಾಣದ ಸಂಸ್ಥೆನ ಆರಂಭವಂತದ್ದು ಬಹುಶಃ ಈ ಊರದ ಮನಸ್ಸಿನ ಮುಟ್ಟಿನಂಚಿನ ಒಂಜಿ ಸಂಸ್ಥೆ ತಾರನಾ ಸಿಟ್ರಿನ ಅಂಚನೆ ಇನ್ನು ಯಾರನ್ನ ಮೆಕ್ಕಿಯಾಗಿ ಈ ಒಂಜಿ ಮಾಣಿಕ್ಯ ಪನ್ಪುಣಂಚಿನ ಒಂಜಿ ಆ ಸಂಸ್ಥೆ ಇನಿ ಪಾಲಿನ ಜಿತ್ತಿನ ಎಲ್ಲಿಯ ತೊಟ್ಟಿಲಿ ಜಿತ್ತಿನ ಪುರುಬಾಲೆ ಈ ಸಂಸ್ಥೆಯನ್ನು ಬುಲೆಪವನ ನೀರ ಪೇರ ಕುಡಿದು ಬುಲೆಪವನ ಜವಾಬ್ದಾರಿ ನಮ್ಮಡಂಡು ಐದಾದ ನಿಕ್ಲ ಮಾತಿರಲ್ಲ ನಿಕ್ಲನೇ ಸಂಸ್ಥೆ ನಿನ್ನಿಂದ ಬುಲೆಪಾದ ಇನಿ ಪ್ರತಿ ಒಂಜಿ ಜಗತ್ತದ ಮತ ಕಂಪನಿದ ಸಿಒನಕ್ಲ ಅಕಲೆ ಅತ್ಯಂತ ಮುಕ್ತಿರಾದುಳ್ಳರಿಗೆ ದಯಪಂಡ ಒಂದು ಚಾಲು ಅತನಂಚೂರು ಲಪಡದಾಗ ಒಂಜಿ ಈತೆ ಒಂಜಿ ಆ ನಯವಂಚಕ ಒಂಜಿ ಈತೆ ಜಾಗ 5 ಮಿತ್ತು ಹೋರ ಆಪಜಿಗೆ ಬಟ್
ಇನ್ನು ಜಗತ್ತದ ಮಲಮಲ್ಲ ಕಂಪನಿದ CEO ನಕಲು ಮಾತ ಅತ್ಯಂತ ಮುಗ್ಧರಿಗೆ ಐದಾದ ಮುಗ್ಧತೆ ನಮ್ಮನ್ನು ಉನ್ನತ ಸ್ಥಾನವು ಕೊನಪುಂಡು ನಮ್ಮಡ ಒಂಜಿ ಆ ನ್ಯಾಯ ಧರ್ಮ ಸತ್ಯ ಧರ್ಮವನ್ನು ನಡತೊಂದು ಆ ಒಂಜಿ ವ್ಯವಹಾರ ಧರ್ಮವನ್ನು ಹೊರತೊಂದು ಸಮಾಜಕ್ಕೂ ಗೌರವಿಸೊಂದು ಸಮಾಜದ ಸುತ್ತಲಾದ ಸಮಾಜದೊಟ್ಟಿಗೆ ಬದುಕದು ಈ ಉದ್ಯಮ ಒಂಜಿ ಮಲ್ಲ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಬೆಳಗಡೆ ಪನ ದೇವರಡ ಕೇಳೊಂದು ಎಂಗೆ ಪಾತ್ರ ಅವಕಾಶ ಕೊರ್ನ ಮಾತಾ ಇಂಥ ಈ ಮಾಲಕ್ಕೆ ತಾರನಾಥ ರಂಜಿತರಿಗಳ ಬೊಕ್ಕ ನಮ್ಮ ಹಿರಿಯ ಮಾತ ಶಾಲೆದ ಪ್ರಾಚಾರ್ಯರನ್ನ ಎದುರು ಉಂತನಕ್ಕೆ ತರ ಏನಾದಾಲ ಹೆಚ್ಚು ಕಮ್ಮಿ ತನ್ನ ಕ್ಷಮಿಸಲು ಒಂದಿನ ಪಾತ್ರ ತಾರನಾಥ್ ಶೆಟ್ಟಿ ಅವರು ಮತ್ತು ರಂಜಿತ್ ಶೆಟ್ಟಿ ಅವರು ಬಂದು ನನ್ನ ಹತ್ರ ಆಹ್ವಾನಿಸಿದಾಗ ನನಗೆ ತುಂಬ ಖುಷಿ ಆಯಿತು. ಅದಕ್ಕಿಂತ ಮುಂಚೆ ಮೆಷೀನನ್ನು ಖರೀದಿ ಮಾಡುವಾಗ ಅವರು ಬ್ಯಾಂಗ್ಳೂರಿಂದ ನನಗೊಂದು ಫೋನ್ ಮಾಡಿದ್ರು, ನಾವು ಎಲ್ಲಿಂದ ಮೆಷಿನ್ ಖರೀದಿ ಮಾಡಬೇಕು ಹೇಳಿ. ನವೀನ್ ಸರ್ ಹೇಳಿದಾಗೆ ಬಿಸ್ನೆಸ್ ಮಾಡೋದು ಮುಖ್ಯವಲ್ಲ, ಅದಕ್ಕೆ ನಮ್ಮ ಸಪೋರ್ಟ್ ತುಂಬ ಮುಖ್ಯವಾಗಿರುತ್ತದೆ. ಅದಕ್ಕಾಗಿ ಬಹಳ ಒಳ್ಳೆಯ ಸಜೆಷನ್ನು ಅವರಿಗೆ ಎಲ್ಲಿಂದ ಖರೀದಿ ಮಾಡಬೇಕು ಹೇಳಿ ಬೆಂಗಳೂರು ಹೋಗೋ ಚಿಕ್ಕಪೇಟೆಯಲ್ಲಿ ನಂದು ಸೇಮ್ ಫೀಲ್ಡ್ ಆಗಿರ್ತದೆ, ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಈ ಶಾಮಿಯಾನದ್ದು ಐಟಮ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಾನೊಂದು 18 ವರ್ಷದಿಂದ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ಅವರಿಗೆ ನಾನು ಎಲ್ಲಿಂದ ಮಿಷಿನ್ ತೆಗಿಬೇಕು, ಇದರಲ್ಲಿ ಏನೆಲ್ಲ ಪ್ರೊಡಕ್ಷನ್ ಯಾವ ರೀತಿ ಆಗುತ್ತೆ ಹೇಳಿ ತುಂಬಾ ಉತ್ತಮವಾದ ಒಂದು ಡೈರೆಕ್ಷನ್ ಕೊಟ್ಟು, ಅದೇ ರೀತಿಯಾಗಿ ನಮ್ಮ ಮಿತ್ರರಾದಂತಹ ತಾರನಾಥ್ ಶೆಟ್ಟಿ ಮತ್ತು ರಂಜಿತ್ ಶೆಟ್ಟಿ ಅವರು ಬೆಳಿಗ್ಗೆ ಯಾವ ರೇಟಲ್ಲಿ ನಾವು ತಗೊಂಡಿದ್ದೇವೆ ಅದೇ ರೇಟನ್ನು ನಾನು ವಾಟ್ಸ್ಆಪ್ ಮುಖಾಂತರ ಅವರಿಗೆ ಕಳಿಸಿ ಅವರು ನಾನು ಬೆನ್ನು ತಟ್ಟಿ ಹುರಿದುಂಬಿಸಿದ್ದೇನೆ. ತಾರನಾಥ್ ಶೆಟ್ಟಿ ಅವರು ಇದಕ್ಕೆ ಮುಂಚಿತವಾಗಿ ಕ್ಯಾಟರಿಂಗ್ ಫೀಲ್ಡ್ ಮತ್ತೆ ಶಾಮಿಯಾನ ಫೀಲ್ಡ್ ಅನ್ನು ಬಹಳ ಉತ್ತಮ ಬಾಂಧವ್ಯ. ನನ್ನ ಯಾವುದೇ ಸಭೆ ಸಮಾರಂಭದಲ್ಲಿ ಯಾವುದೇ ಕ್ಯಾಟರಿಂಗ್ ಮತ್ತೆ ಸೆಟ್ಟಿಂಗ್ ಇದ್ರೆ ಬಹಳ ಮುಂಚಿತವಾಗಿ ನಾನು ತಾರನಾಥ್ ಶೆಟ್ಟಿ ಅವರಿಗೆ ಫೋನ್ ಮಾಡಿ ಕೇಳ್ತೇನೆ, ನಮ್ಮ ವಠಾರದಲ್ಲಿ ದೇರ್ಲಗಡ್ಡೆ ವಠಾರದಲ್ಲಿ ನಿಮ್ಗೆ ಮಾಡ್ಬೋದಾ ಹೇಳಿ. ನನಗೆ ಸಮಯದ ಒಂದು 10-15 ನಿಮಿಷ ಮುಂಚೆಗೆ ಬಂದು ಎಲ್ಲ ವ್ಯವಸ್ಥೆಯನ್ನು ಬಹಳ ಚೊಕ್ಕವಾಗಿ ನನಗೆ ಮಸೀದಿ ವಠಾರದಲ್ಲಿ ಇರುವ ಎಲ್ಲ ಕಾರ್ಯಕ್ರಮವನ್ನು ಬಹಳ ಚೊಕ್ಕವಾಗಿ ಮಾಡಿ ಅವರು ಯಶಸ್ಸನ್ನು ಕಂಡಿದ್ದಾರೆ. ನಮ್ಮ ಟ್ರಸ್ಟಿಯಲ್ಲಿ ನಾವೊಂದು ಸ್ಕೂಲ್ ಅನ್ನು ಮಾಡಿದ್ದು ದೇರ್ಲಗಡ್ಡೆ ಪಬ್ಲಿಕ್ ಸ್ಕೂಲ್ ಹೇಳಿ, ಅದರ ಎಲ್ಲ ಫಂಕ್ಷನಿಗೂ ಅವರು ಬಂದು ಬೆಳಿಗಿನ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ ಎಲ್ಲ ವ್ಯವಸ್ಥೆಯನ್ನು ತುಂಬಾ ಚೊಕ್ಕವಾಗಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಮಾಡಿದಂತಹ ಈ ಮಾಣಿಕ್ಯ ಗಾರ್ಮೆಂಟ್ಸ್ ಇದರಲ್ಲಿ ಮುಖ್ಯವಾಗಿ ನಮ್ಮ ನಿರುದ್ಯೋಗಿ ಯುವಕರಿಗೆ ಅವರ ಉದ್ಯೋಗ, ಈಗ ಸರ್ ಹೇಳಿದಾಗೆ 300 ಜನ 200 ಜನ ಒಂದು ಟ್ರೈನಿಂಗ್ ಬಂದವರು ಏನು ಇಲ್ಲದ ಜನ 200 ಜನ ಇಟ್ಕೊಂಡವರು ಇವಾಗ ಒಂದು 300 ಜನರ ಹತ್ರ ಕೆಲಸ ಮಾಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಈ ಸಂಸ್ಥೆ ಮಾಣಿಕ್ಯ ಗಾರ್ಮೆಂಟ್ಸ್ ಇನ್ನು 300ಕ್ಕಿಂತ ಮೇಲೆ ಬ್ರಾಂಚ್ ಅನ್ನು ಒಳ್ಳೆ ಹೆಸರುವಾಸಿ ಗಳಿಸಬೇಕಂತ ಹೇಳಿ ನಾನು ಶುಭ ಹಾರೈಸ್ತಾ, ನನಗೆ ಈ ವೇದಿಕೆ ಮಾಡಿಕೊಟ್ಟ ನನ್ನ ಮಿತ್ರರಾದ ತಾರನಾಥ್ ಶೆಟ್ಟಿ ಮತ್ತು ರಂಜಿತ್ ಶೆಟ್ಟಿ ಅವರಿಗೆ ನಾನು ಈ ಯಶಸ್ಸಿಗೆ ಬೇಕಾಗಿ ನಾನು ಶುಭ ಜಾಸ್ತಿ ಅಂತ ಜನಗಳು ಅಂದ್ರೆ ಅಂತವರ ಪೈಕಿ ಇಂಥ ಕೆಲವು ನಮ್ಮನ್ನ ಪ್ರೋತ್ಸಾಹಿಸಿ ನಮ್ಗೆ ನಾವೇನ್ ಅನ್ಕೊಂಡಿದೀವೋ ಅಥವಾ ಏನ್ ಸಾಧಿಸೋಕೆ ಹೊರಟಿದೀವೋ ಅದನ್ನ ಒಂದು ಸಾಧಿಸೋಕೆ ದಾರಿ ಮಾಡಿಕೊಡ್ತಾರೆ. ಸೊ ಅದರಲ್ಲಿ ಶ್ರೀ ಅಬ್ದುಲ್ ರಶೀದ್ ಸರ್ ಕೂಡ ಒಂದು ಮಾಣಿಕ್ಯ ಗಾರ್ಮೆಂಟ್ಸ್ ಶುರು ಮಾಡೋದಕ್ಕೆ ಸಂಸ್ಥಾಪಕರಿಗೆ ಸಾಕಷ್ಟು ರೀತಿಯಲ್ಲಿ ಮಾಹಿತಿ ನೆರವನ್ನ ಅವರು ನೀಡಿದ್ದಾರೆ. ಅದಕ್ಕಾಗಿ ಸರ್ಗೆ ನಾವು ತುಂಬಾ ಧನ್ಯವಾದ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ದಯವಿಟ್ಟು ಎಲ್ಲರೂ ಅವರಿಗೆ ಜೋರಾಗಿ ಚಪ್ಪಾಳೆ ತರಿ ತಮ್ಮ ಪ್ರೀತಿ ವಿಶ್ವಾಸವನ್ನ ತೋರಿಸಬೇಕಾಗಿ ವಿನಂತಿ. ಥ್ಯಾಂಕ್ ಯು ಸೊ ಮಚ್ ಸರ್. ಹಾಗೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀ ಮುರಳಿ ಪ್ರಸನ್ನ ಕುಮಾರ್ ಸರ್ ಅವರು ಸರ್ ದಯವಿಟ್ಟು ಒಂದೆರಡು ಮಾತನಾಡಬೇಕು, ತಮ್ಮ ಶುಭ ಹಾರೈಕೆಯನ್ನು ಹೇಳಬೇಕು, ತಮ್ಮ ಅಭಿಪ್ರಾಯವನ್ನ ಹೇಳಬೇಕು. So actually Tamanna Sethi sir is our parent of the college and one more parent is there of the dais. So sir called me one day, so I want to meet with the 2 persons in your college. Okay, I told. So they came to me. So these are the 2 people that are going to start one garments. So your presence should be there. Okay, I said. But unfortunately, day before yesterday, I was engaged with the school annual day. So I came late to the dais. Sorry for the program. So how the Sri Chaitanya is going to help the Manikya garments, that I will explain in 1 minute and I will close my speech. So we are having all over India 18 states the schools and colleges of 700. Nearly 5 lakh students are studying. So from my side I recommend at least for Karnataka few schools
or few colleges, few schools and few colleges from my area, from my mouth, this one I will recommend to the management, I will make to the product given by the Manikya Garments. So thank you one and all, have a nice Thank day. you so much for being with us and thanks for being part of this event. ಹಾಗೆಯೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮುಖ್ಯವಾದ ಅತಿಥಿಯಾಗಿರುವಂತಹ ಡಾಕ್ಟರ್ ಪಿ ಅನಂತ ಕೃಷ್ಣ ಭಟ್ ಸರ್ ಅವರು ಒಂದೆರಡು ಹಿತವಚನ ಹಾಗೂ ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ನಿಮ್ಮ ಅನಿಸಿಕೆಯನ್ನು ಹೇಳಬೇಕು. ಪವಿತ್ರ ಭೂಮಿಯ ಎಲ್ಲ ದೇವರು ದೈವಗಳಿಗೆ ಕೈ ಮುಗಿದು ನನ್ನ ಅನಿಸಿಕೆಗಳನ್ನು ಹೇಳಬೇಕು ಅಂತ ಆಶಿಸ್ತೇನೆ. ಇಲ್ಲಿ ಬಂದಾಗ ನೋಡಿದ ಎಲ್ಲ ಯುವಕರು ಆ ಯುವಶಕ್ತಿಯ ಪ್ರತೀಕವನ್ನೇ ನಾನು ಕಾಣ್ತಾ ಇದ್ದೇನೆ. ಮಾಣಿಕ್ಯ ಅಂತ ನವರತ್ನಗಳಲ್ಲಿ ಒಂದು. ಅದೇ ರೀತಿ ಈ ಮಾಣಿಕ್ಯ ಸಂಸ್ಥೆ ಸೂರ್ಯ ಚಂದ್ರರಿರೋ ತನಕ ಒಳ್ಳೆ ರೀತಿಯಲ್ಲಿ ಬೆಳಗಲಿ, ಮಾಣಿಕ್ಯದ ಆ ಹೊಸತನ ಸದಾ ಇರಲಿ ಅಂತ ದೇವರಲ್ಲಿ ಪ್ರಪ್ರಥಮವಾಗಿ ಪ್ರಾರ್ಥಿಸ್ತೇನೆ. ಮೇಲೆ ಹೋಗಿ ನೋಡಿದಾಗ ಒಂದಲ್ಲಿ ವಿನ್ನರ್ ಅಂತ ಇತ್ತು, ಒಂದು ಮೆಷಿನ್ನಲ್ಲಿ ಬರ್ಕೊಂಡಿತ್ತು ವಿನ್ನರ್ ಅಂತ. ನಾನು ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿ ಕೆನರಾ ಕಾಲೇಜಿನಲ್ಲಿ 1972ರಿಂದ 2007ರವರೆಗೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದಾರೆ. ಯಾವಾಗಲೂ ನನಗೆ ನಿಮ್ಮಂಥ ಯಂಗ್ಸ್ಟರ್ಸ್ ಬಂದಾಗ ಬಹಳ ಖುಷಿ ಆಗೋದು. ಅದೇ ರೀತಿಯಲ್ಲಿ ಉತ್ತರ ಪದವಿಯಲ್ಲಿ 40 ವರ್ಷಗಳಿಂದ ಮಕ್ಕಳ ಒಂದು ಆಶ್ರಯಧಾಮ ಬಾಲ ಸಂರಕ್ಷಣಾ ಕೇಂದ್ರ, 20 ವರ್ಷಗಳಿಂದ ಮಹಿಳೆಯರಿಗೆ ಮತ್ತು ಗೋವುಗಳಿಗೆ ಆಶ್ರಯ ಗೋವನಿತ ಆಶ್ರಯ ಎರಡರದ್ದು ಕೂಡ ಫೌಂಡರ್ ಸೆಕ್ರೆಟರಿ. ಇದು ನನ್ನದೊಂದು ಹಾಬಿ. ಹಾಗಾಗಿ ನಾನು ಮೂಲತಃ ಒಬ್ಬ ಶಿಕ್ಷಕ. ನನ್ನ ಹೆಸರು ಡಾಕ್ಟರ್ ಅನಂತ ಕೃಷ್ಣ ಭಟ್ ಅಂತ. ಪೊಲಿಟಿಕಲ್ ಸೈನ್ಸ್ ನಮ್ಮ ಸಬ್ಜೆಕ್ಟ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಪೆಷಲೈಸೇಷನ್. ಇಲ್ಲಿ ಬಂದಾಗ ಎಲ್ಲರಲ್ಲೂ ಮಾತಾಡಿಸಿದ ಬಹಳ ಖುಷಿ ಆಯಿತು. ಯಾವತ್ತೂ ಕೂಡ ಯುವ ಶಕ್ತಿ ಈ ರಾಷ್ಟ್ರಕ್ಕೆ ಬಹಳ ಪ್ರಾಮುಖ್ಯ. ಯೂತ್ ಇಸ್ ದಿ ಸಾಲ್ಟ್ ಆಫ್ ದಿ ನೇಷನ್ ಅಂತ ಹೇಳ್ತೇವೆ ನಾವು. ಯೂತ್ ಇಸ್ ದಿ ಸಾಲ್ಟ್ ಆಫ್ ದಿ ನೇಷನ್. ಒಬ್ಬ ಕವಿ ಹೇಳ್ತಾರೆ, ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು, ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ, ಹರೆಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ, ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು ಅಂತ. ಇಡೀ ಭಾರತ ದೇಶ 1947 ಆಗಸ್ಟ್ 14ರ ಮಧ್ಯರಾತ್ರಿ ಸ್ವತಂತ್ರ ಆಯಿತು. ನಾಡ ಬಿಡುಗಡೆಯ ನಂತರ ಹಲವು ದಶಕಗಳನ್ನು ನಾವು ಕಂಡಿದ್ದೇವೆ. ಪ್ರತಿ ವರ್ಷ ನಾವು ಹರುಷದಿಂದ ರಾಷ್ಟ್ರ ಧ್ವಜವನ್ನು ಹಾರಿಸ್ತೇವೆ. ಇಡೀ ವಿಶ್ವ ಅನ್ನುವಂಥದ್ದೊಂದು ಕುಟುಂಬ, ಗ್ಲೋಬಲ್ ವಿಲೇಜ್ ಅಂತ ನಾವು ಕರಿತೇವೆ. ಅತ್ಯಂತ ಸ್ಪರ್ಧಾತ್ಮಕವಾದಂಥ ಜಗತ್ತು ಇವತ್ತು. ಪ್ರತಿಯೊಂದು ರಾಷ್ಟ್ರ ಕೂಡ ಎಕ್ಸ್ಪೋರ್ಟ್ ಇಂಪೋರ್ಟ್, ನ್ಯಾಷನಲ್ ಎಕಾನಮಿ ಇದರ ಬಗ್ಗೆ ಬಹಳ ಕಾಳಜಿಯಿಂದ, ಅಂದರೆ ಅತ್ಯಂತ ಜಾಗರೂಕತೆಯಿಂದ ಇರಬೇಕಾಗ್ತದೆ. ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರೂ ಕೂಡ ಎಲ್ಲೋ ಹೋಗಿ ಮುಟ್ತದೆ. ಆ ರಾಷ್ಟ್ರದ ಆರ್ಥಿಕ ಪ್ರಗತಿ ಅಂದರೆ ಇಂತಹ ಒಂದು ಸಣ್ಣ ಪ್ರದೇಶದಲ್ಲಿ ಕೂಡ ಪ್ರಾರಂಭ ಆಗುವಂತಹ ಮಾಣಿಕ್ಯದಂತಹ ಸಂಸ್ಥೆ ಅದು ವಿನ್ನರ್ ಆಗಬೇಕು. ನೋ ಕಾಸ್ಟ್ ಇಟ್ ಶುಡ್ ಬಿ ಲೂಸರ್, ಇಟ್ ಶುಡ್ ಬಿ ವಿನ್ನರ್. ಕಳೆದ ಏಪ್ರಿಲ್ನಲ್ಲಿ 10 ದಿವಸ ನಾನು ಜಪಾನಿಗೆ ಹೋಗಿದ್ದೆ. ಅಲ್ಲಿ ಗಮನಿಸ್ತಾ ಇದ್ದೆ. ಕಳೆದ ವರ್ಷ 4 ಯುರೋಪಿಯನ್ ಕಂಟ್ರಿ ಕೂಡ ಹೋಗಿ ಬಂದೆ. ಅಲ್ಲೆಲ್ಲ ಆ ಯುವಕರಂದ್ರೆ ಎಷ್ಟೇ ವರ್ಷಗಳವರೆಗೂ ಕೂಡ, ಒಬ್ಬ ಟ್ಯಾಕ್ಸಿ ಡ್ರೈವರ್ ಜಪಾನ್ನಲ್ಲಿ ನೋಡಿದೆ, ಅವನ ಏಜ್ ನೋಡಿದ್ರೆ 86 ಅಂತ ಡ್ರೈವ್ ಮಾಡ್ತಾ ಇರ್ತಾರೆ. ದಿನಕ್ಕೆ ಆವರೇಜ್ 10 to 12 hours ವರ್ಕ್ ಮಾಡ್ತಾರೆ. ಆ ರಾಷ್ಟ್ರ ಅಷ್ಟು ಪ್ರಗತಿ ಆಗಬೇಕಾದ್ರೆ, ಜರ್ಮನಿಯನ್ನು ಕೂಡ ನಾನು ನೋಡಿದೆ, ವರ್ಕ್ ವರ್ಕ್ ಆ್ಯಂಡ್ ವರ್ಕ್. ಆ ರೀತಿಯಲ್ಲಿ ನಮ್ಮ ದೇಶ ಒಂದು ಬಲಿಷ್ಠ ರಾಷ್ಟ್ರ ಆಗಬೇಕಾದ್ರೆ ಎಲ್ಲ ರಂಗದಲ್ಲಿ ಕೂಡ ದೇಶ ಪ್ರೇಮ ಅಂದರೆ ಏನು ಅಂತ ಹೇಳೋದಕ್ಕೆ ನನ್ನದೇ ಆದಂಥ ಒಂದು ಡೆಫಿನಿಷನ್. ಅಂದರೆ ಅವರವರ ಕೆಲಸವನ್ನು, ಈಗ ತಮ್ಮಣ್ಣವರು ಇರಬಹುದು, ಬಹಳ ಖುಷಿ ಆಯಿತು. ವೆರಿ ಡೈನಾಮಿಕ್. ನಾವು ಯಾವುದಕ್ಕೂ ಕೂಡ ಹಿಂದಿನ ಸಾಲಿನ ಹುಡುಗರಾಗಬಾರದು, ಅಥವಾ ನಮ್ಮಲ್ಲಿ ಆ ಪಾಸಿಟಿವ್ ಸ್ಪಿರಿಟ್ ಇರಬೇಕು, ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಇರಬೇಕು. ನಾನು 70ರ ಹರೆಯದವ. ಆದರೆ ನಮ್ಮ ಯೋಜನೆಗಳು ಬಹಳಷ್ಟು ಇದೆ. ಮೇಘಾಲಯದಲ್ಲಿ ಹೊಸ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಪ್ರಾರಂಭ ಆಗ್ತಾ ಇದೆ. ಈಸ್ಟ್ ಜಯಂತಿಯ ಹಿಲ್ಸ್ ಡಿಸ್ಟ್ರಿಕ್ಟ್ 5 ಎಕರೆ ಜಾಗ ನಮ್ಮ ಟ್ರಸ್ಟಿಗೆ ಡೊನೇಟ್ ಮಾಡಿದ್ದಾರೆ. ಇದು 2 ಸಂಸ್ಥೆ ಅಲ್ಲದೆ ಅಲ್ಲಿ ಒಂದು ಕಾರ್ಯ ನಡೀತಾ ಇದೆ. ಅಲ್ಲಿ ಅವರನ್ನೇ ಸೇರಿಸಿ ಒಂದು ಟ್ರಸ್ಟ್ ಮಾಡಿದ್ದಾರೆ. ಇದು ಯಾಕಾಗಿ ಹೇಳ್ತಾ ಇದ್ದಾರೆ ಅಂದರೆ, ಈ ಯುವಕರು ಖಂಡಿತ ಸಾಧಿಸಬಹುದು. ಅದಕ್ಕೆ 3 ಸಂಗತಿಗಳು ಬೇಕಾಗ್ತದೆ. ಒಂದು ಇಚ್ಛಾಶಕ್ತಿ ಬೇಕಾಗ್ತದೆ. ನಮಗೆ ಆಗಬೇಕು, ಮಾಡಲೇಬೇಕು ಅನ್ನುವಂಥ ಇಚ್ಛೆ. 1980ರಲ್ಲಿ ಬಾಲ ಸಂರಕ್ಷಣಾ ಕೇಂದ್ರ ಅದನ್ನು ಪ್ರಾರಂಭ ಮಾಡುವಾಗ ನನಗೆ ಕೇವಲ 30 ವರ್ಷ.
ಕೆನರಾ ಕಾಲೇಜಿನ ಕೆಲಸ, ಕಾಲೇಜು ಬಿಟ್ಟ ನಂತರ ನಾವು ಇದೆಲ್ಲ ಕೆಲಸ ಮಾಡ್ತಾ ಇವತ್ತು 40 ಸಂವತ್ಸರಗಳೆಲ್ಲ ಕಳೆದಿದೆ. ನೂರಾರು ಮಕ್ಕಳಿಗೆ 1 ರೂಪಾಯಿ ಕೂಡ ತೆಗೆಯುವುದಿಲ್ಲ. ಪ್ರೀತಿಯಿಂದ ಅವರನ್ನು ಸಾಕಿದೆ. ಅನೇಕ ಮಂದಿ ಅವರ ಜೀವನವನ್ನು ಬದುಕನ್ನು ಕಟ್ಟಿಕೊಂಡಿದ್ದಾರೆ. ದಯವಿಟ್ಟು ನೀವೆಲ್ಲರೂ ಬರಬೇಕು. ಕುತ್ತಾರ ಬದವು ಅಜ್ಜರಕಟ್ಟೆ ತಿರುಗುವಲ್ಲಿ ನೀವು ದೊಡ್ಡ ಕಟ್ಟಡ ಕಾಣಬಹುದು. 1.5 ಎಕರೆ ಜಾಗ ನಮಗೆ ಡೊನೇಷನ್ ಸಿಕ್ಕಿದ್ದು. ಅದರಲ್ಲಿ ಮಂಗಳ ಸೇವಾ ಸಮಿತಿ ಅಂತ ಟ್ರಸ್ಟ್ ಮಾಡಿ ಬಾಲ ಸಂರಕ್ಷಣಾ ಕೇಂದ್ರ ಅನ್ನುವಂಥ ಒಂದು ಸಂಸ್ಥೆಯನ್ನು ಕಟ್ಟಿದೆವು. 2002ರಲ್ಲಿ ರಾಜ್ಯ ಪ್ರಶಸ್ತಿ ಕೂಡ ಬಂತು. ಇದು ಯಾಕೆ ಹೇಳ್ತೇನೆ ಅಂದರೆ, ಇಲ್ಲಿ ಮಾಣಿಕ್ಯ ಅನ್ನುವಂಥ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೀರಿ. ಅಲ್ಲಿ ಆ ಒಂದು ಇಚ್ಛಾಶಕ್ತಿ ಪ್ರಬಲವಾಗಿರಬೇಕು, ಪ್ರಖರವಾಗಿರಬೇಕು. ಎರಡನೇದ್ದು ಜ್ಞಾನಶಕ್ತಿ ಇರಬೇಕು. ಈಗ ನಮ್ಮ ಮಿತ್ರರು ರುಡ್ಸೆಟ್ ಹೇಳಿದರು, ನನಗೆ ಮನಸ್ಸುಂಟು, ಹೇಗೆ ಮಾಡೋದು? ನನಗೆ ಡ್ರೈವ್ ಮಾಡಬೇಕು ಅಂತ ಇದೆ, ಆದರೆ ಡ್ರೈವಿಂಗ್ ಕಲ್ತಿಲ್ಲ. ಹಾಗಾಗೋದಿಲ್ಲ. ಜ್ಞಾನಶಕ್ತಿ ಅದು ಕೂಡ ಬಹಳ ಅಗತ್ಯ. ನಾವು ದೀಪ ಉರಿಸಿ ಇಲ್ಲಿ ಪ್ರಾರಂಭಿಸಿದೆವು. ಆ ರೀತಿಯ ಕೆಲಸಕ್ಕೆ ಪ್ರತಿಯೊಬ್ಬರು ಕೂಡ ತೊಡಗುವಂಥವ್ರಿಗೆ ಒಳ್ಳೆಯ ಜ್ಞಾನಶಕ್ತಿ ಇರಬೇಕು, ಕೌಶಲ್ಯ ಇರಬೇಕು, ಜ್ಞಾನಶಕ್ತಿ ಆಯಿತು. ಅದೇ ರೀತಿ ಜ್ಞಾನಶಕ್ತಿ, ಇಚ್ಛಾಶಕ್ತಿ ಸಾಕಾಗುವುದಿಲ್ಲ, ಕ್ರಿಯಾಶಕ್ತಿ ಅಂತ ಇರಬೇಕು. ಕೆಲಸ ಮಾಡ್ತಾ ಹೋಗಬೇಕು. ಯಾವಾಗಲೂ ಕೂಡ ಈ ಮಲ್ಲಿಗೆ ಮಾಲೆ ಕಟ್ಟಬೇಕಂದ್ರೆ ಆಚೆ ಈಚೆ ನೋಡಿ ಮಾಲೆ ಕಟ್ಟಿದರೆ ಹೂಗಳೆಲ್ಲ ಕೆಳಗೆ ಬಿಡುತ್ತದೆ, ಬರೀ ಹಗ್ಗ ಮಾತ್ರ ಉಳಿಯುತ್ತದೆ. ಆ ಕ್ರಿಯಾಶಕ್ತಿ, ಅದಕ್ಕೆ ಕನ್ಸಿಸ್ಟೆನ್ಸಿ ಅಂತ ಹೇಳ್ತಾರೆ. 1 ದಿನ ಆಯಿತು, 2 ದಿನ ಆಯಿತು, 3 ದಿನ, ಮುಂದೆ ಮುಂದೆ ಹೋಗ್ತಾ ಇರಬೇಕು. ಅನೇಕ ಸಲ ಸೋಲುಗಳು ಬರ್ತವೆ, ತೊಂದರೆಗಳು ಬರ್ತವೆ. ಅದೆಲ್ಲವನ್ನು ಮೀರಿ ಬಹಳ ಸುಂದರವಾಗಿ ನಮ್ಮ ಮಿತ್ರರು ಹೇಳಿದರು, ಅನುಮಾನ, ಅದರ ಮೊದಲು ಅವಮಾನ, ಆ ನಂತರ ಸನ್ಮಾನ ಅಂತ ಬಹಳ ಚೆನ್ನಾಗಿ ಹೇಳಿದರು. ಹಾಗೆ ಇಲ್ಲಿ ನಾನು 3 ಸಂಗತಿ ಹೇಳ್ತಾ ಇದ್ದೇನೆ. ಅವರಿಗೆ ಇಚ್ಛಾಶಕ್ತಿ ಇರಬೇಕು, ಜ್ಞಾನಶಕ್ತಿ ಇರಬೇಕು, ಕ್ರಿಯಾಶಕ್ತಿ ಇರಬೇಕು. ಅದು ತ್ರಿವೇಣಿ ಸಂಗಮ ಆದಾಗ ಯಶಸ್ಸು ನಿಮ್ಮ ಪಾಲಿಗಿರುತ್ತದೆ. ದೇವರ ಆಶೀರ್ವಾದ ಬೇಕು. ಸಪ್ತಮಂ ದೈವ ಚಿಂತನ ಅಂತ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಮೇಲಿನಿಂದ ದೇವರ ಆಶೀರ್ವಾದ ಕೂಡ ಬೇಕಾಗುತ್ತದೆ. ಆ ರೀತಿಯ ಒಂದು ಕರ್ತವ್ಯಾಭಿಮುಖವಾಗಿ ಹೊರಟಾಗ ಯಶಸ್ಸು ಬರ್ತದೆ. ಈಗ ನಮಗೆ ಎಕ್ಸ್ಪೋರ್ಟ್ ಕೂಡ ಮಾಡುವಂಥ ಸಾಧ್ಯತೆಗಳಿರ್ತದೆ. ನಮ್ಮ ಒಂದು ಕೌಶಲ್ಯ ಯಾವ ದೇಶಕ್ಕೂ ಕಡಿಮೆ ಇಲ್ಲ. ಬೇಕಾದಷ್ಟು ರೀತಿಯ ಒಂದು ಸವಲತ್ತುಗಳಿರ್ತದೆ. ನಾನು ಕೂಡ ನಮ್ಮ ಮಕ್ಕಳಿಗೆ ಆಶ್ರಮದಲ್ಲಿ ಹೇಳುವಂಥದ್ದು, ಗ್ರ್ಯಾಜುಯೇಟ್ಸ್ ಎಲ್ಲ ಇದ್ದಾರೆ, ಅವ್ರಿಗೆ ಹೇಳ್ತೇನೆ, ನೀವು ಶುರುವಿಗೆ ಎಲ್ಲಾದರೂ ನಾಲೆಜ್ ಪಡ್ಕೊಳ್ಳಿ, ಆನಂತರ ನೀವೇ ಒಂದು 10-6 ಜನರಿಗೆ ಕೆಲಸ ಕೊಡುವಂಥ ತಾಕತ್ತನ್ನು ಬೆಳೆಸಿಕೊಳ್ಳಿ ಅಂತ ಯಾವತ್ತೂ ನಾವು ಅವರಿಗೆ ಉಪದೇಶ ಮಾಡ್ತಾ ಇರ್ತೇನೆ. ಎಲ್ಲ ಯುವಶಕ್ತಿ, ಸಮಸ್ಯೆಗಳು ಬಂದೇ ಬರ್ತದೆ, ಇಲ್ಲ ಅಂತಲ್ಲ. ಗುರುದೇವ ರವೀಂದ್ರನಾಥ್ ಠಾಗೂರ್ ಒಂದು ಕಡೆ ಹೇಳ್ತಾರೆ, ಪ್ರಾಬ್ಲಮ್ಸ್ ಕ್ರೌಡ್ ಇನ್ ಅವರ್ ಪಾತ್, ಕ್ಲಾಮರಿಂಗ್ ಫಾರ್ ಅಟೆನ್ಷನ್ ಅಂತ. ನಾವು ನಮ್ಮ ಪಾಡಿಗೆ ಹೋದಾಗ ಎಲ್ಲ ಸಮಸ್ಯೆಗಳು ಬರ್ತದೆ, ಅದೆಲ್ಲವನ್ನು ಮೀರಿ ನಿಂತಾಗ ಆಗ ಮಾತ್ರ ಯಶಸ್ಸು ನಮ್ಮದಾಗ್ತದೆ. ನನ್ನ ಬದುಕಿನ ಪುಟದಿಂದ ನಿಮಗೆ ಅನುಭವವನ್ನು ಹೇಳಿದ್ದೇನೆ. ಖಂಡಿತ ಒಳ್ಳೆಯದಾಗ್ತದೆ. 100ಕ್ಕೆ 100% ಈ ಸಂಸ್ಥೆಗೆ ಉತ್ತಮವಾದಂಥ ಭವಿಷ್ಯ ಇದೆ. ದೇವರು ಒಳ್ಳೇದು ಮಾಡಲಿ ಅಂತ ನಾನು ಶುಭ ಹಾರೈಸಿ ನಿಮ್ಮೆಲ್ಲರಿಗೂ ಕೂಡ ನನ್ನ ನಮನಗಳನ್ನು ಇಲ್ಲಿಯ ಸ್ಥಳೀಯ ವೈದಿಕ ತಂಡ ನಮ್ಮೊಂದಿಗೆ ಅತ್ಯಂತ ಯಶಸ್ವಿ ರೀತಿಯಾಗಿ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದೆ. ಅದರ ನಂತರದ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ ಅನಂತಕೃಷ್ಣ ಭಟ್ಟ, ಪ್ರೆಸಿಡೆಂಟ್ ಬಾಲ ಸಂರಕ್ಷಣಾ ಕೇಂದ್ರ ಕುತ್ತಾರ ಪದವು, ಇವರು ಅತ್ಯಂತ ಕ್ಲುಪ್ತ ಸಮಯಕ್ಕೆ ಆಗಮಿಸಿ ನಮ್ಮೆಲ್ಲರನ್ನ ಹುರಿದುಂಬಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಶ್ರೀಯುತರಿಗೆ ಅತ್ಯಂತ ಹಾರ್ದಿಕವಾದ ವಂದನೆಯನ್ನು ನಾನು ಸಲ್ಲಿಸುತ್ತೇನೆ. ಅದೇ ರೀತಿ ಡಾಕ್ಟರ್ ನವೀನ್ ಕೃಷ್ಣ ಶೆಟ್ಟಿ, ಪ್ರಿನ್ಸಿಪಾಲ್ ನಿಟ್ಟೆ ಪ್ರಿಯು ಕಾಲೇಜ್ ಮ್ಯಾಂಗ್ಳೂರು, ಅವರು ಕೂಡ ನಾವು ಅವರನ್ನು ಆಹ್ವಾನಿಸಲಿಕ್ಕೆ ಹೋದಾಗ ಕೂಡ ಅತ್ಯಂತ ವಿನಯದಿಂದ ನಮ್ಮನ್ನು ಕರೆದು ಹುರಿದುಂಬಿಸಿ ಇವತ್ತು ಕೂಡ ಅತ್ಯಂತ ಯಶಸ್ವಿಯಾಗಿ ಹೇಗೆ ಉದ್ಯಮಶೀಲತ್ವವನ್ನು ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅತ್ಯಂತ ಯಶಸ್ವಿ ರೀತಿಯಲ್ಲಿ ಹುರಿದುಂಬಿಸಿದ ಶ್ರೀಯುತ ನವೀನ್ ಶೆಟ್ಟಿ ಅವರಿಗೆ ಈ ಎಲ್ಲ ಮಾಣಿಕ್ಯ ಗಾರ್ಮೆಂಟ್ ಪರವಾಗಿ ಹಾಗೂ ನನ್ನ ಎಲ್ಲ ರಂಜಿತ್ ಶೆಟ್ಟಿ ಹಾಗೂ ಅವರ ತಂಡದ ಪರವಾಗಿ ಹಾರ್ದಿಕ ವಂದನಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕೊಂಚ ತಡವಾಗಿ ಬಂದರು ಶ್ರೀಯುತ ಶ್ರೀ ಮುರಳಿ ಪ್ರಸನ್ನ ಕುಮಾರ್ ಅವರು, AGM ಸೆಂಟ್ ಚೈತನ್ಯ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಮ್ಯಾಂಗ್ಳೂರು, ಇವರು ಅತ್ಯಂತ ಒಂದು ಯಶಸ್ವಿ ಒಂದು ಇವತ್ತಿನ ಕಾರ್ಯಕ್ರಮಕ್ಕೆ
ಮುನ್ನುಡಿಯನ್ನು ಕೊಡುವ ಒಂದು ಘೋಷಣೆಯನ್ನು ಕೂಡ ಕೊಟ್ಟಿದ್ದಾರೆ. ಸುಮಾರು 5 ಲಕ್ಷ ವಿದ್ಯಾರ್ಥಿಗಳು ಓದ್ತಾ ಇರುವ ಈ ಸಂಸ್ಥೆಯಲ್ಲಿ ತಾನು ಕೆಲವೊಂದು ರಾಜ್ಯದ ಸಂಸ್ಥೆಯಲ್ಲಾದರೂ ಸಮವಸ್ತ್ರವನ್ನು ನೀಡುವುದಕ್ಕೆ ಇಲ್ಲಿ ನಾನು ಪ್ರಯತ್ನ ಮಾಡ್ತೇನೆ ಅನ್ನೋ ಒಂದು ಅತ್ಯಂತ ಯಶಸ್ವಿ ಮಾತನ್ನು ಕೂಡ ಹೇಳಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ಹಾರ್ದಿಕ ವಂದನಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೇನೆ. ಡಾಕ್ಟರ್ ಶ್ರೀ ವಿನಯ್ ಕುಮಾರ್ ಸಿ ಅವರು, ಡೈರೆಕ್ಟರ್ ಶ್ರೀ ರೂಟ್ ಸಿದ್ದವನ ಉಜಿರೆ ಅವರು ಯಶಸ್ವಿ ಉದ್ಯಮಶೀಲತ್ವವನ್ನು ಹೇಗೆ ಪಡ್ಕೊಳ್ಳುವುದು ಅನ್ನೋದ್ರ ಬಗ್ಗೆ ನಮಗೆ ಅತ್ಯಂತ ಮನದಟ್ಟಾಗಿ ನಿರೂಪಿಸಿದ್ದಾರೆ. ಶ್ರೀಯುತರಿಗೆ ಸಂಸ್ಥೆಯ ಪರವಾಗಿ ಹಾರ್ದಿಕ ಅಭಿನಂದನೆಗಳು. ಅದೇ ರೀತಿ ಶ್ರೀ ತಮ್ಮಣ್ಣ ಶೆಟ್ಟಿ, ಫಿಲ್ಮ್ ಆಕ್ಟರ್, ಪ್ರೊಡ್ಯೂಸರ್, ಮಾಣಿಕ್ಯ ಕಂಬೈನ್ಸ್. ಮಾಣಿಕ್ಯ ಗಾರ್ಮೆಂಟ್ ಒಂದಿಗೆ ಅತ್ಯಂತ ಅನುರೂಪ ಸಂಬಂಧವನ್ನು ಹೊಂದಿ ಪ್ರತಿ ಬಾರಿಯೂ ಅವರನ್ನ ಬೆನ್ನು ತಟ್ಟುತ್ತಾ ಬಂದಿರುವ ಶ್ರೀಯುತ ತಮ್ಮಣ್ಣ ಶೆಟ್ಟಿ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಯಶಸ್ವಿ ಉದ್ಯಮಶೀಲತ್ವವನ್ನು ಪಡೆದುಕೊಳ್ಳುವುದರ ಬಗ್ಗೆ ಹಾಗೂ ನಮ್ಮ ಎಲ್ಲ ಕಾರ್ಯಕ್ರಮದ ಹೇಗೆ ನಡೆಯುವುದರ ಬಗ್ಗೆ ಅವರು ನಮ್ಮ ಬೆನ್ನೆಲುಬಾಗಿ ಇರ್ತಾರೆ ಅನ್ನುವ ಒಂದು ಆಶಯದೊಂದಿಗೆ ಅವರಿಗೆ ಸಂಘಟನೆಯ ಪರವಾಗಿ ಹಾರ್ದಿಕ ಅಭಿನಂದನೆಗಳು. ಶ್ರೀಯುತ ಬಾಬು ಕೆ ವಿಟ್ಲ, ಪ್ರೆಸಿಡೆಂಟ್ ಶಾಮಿಯಾನ ಓನರ್ಸ್ ಅಸೋಸಿಯೇಷನ್, ಅವರು ಕೂಡ ಅತ್ಯಂತ ಯಶಸ್ವಿ ಉದ್ಯಮಶೀಲತ್ವದ ಬಗ್ಗೆ ನಮಗೆ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಅವರಿಗೆ ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀಯುತ ಅಬ್ದುಲ್ ರಶೀದ್ ಡಿಎಂ, ಕರಾವಳಿ ಟೆಂಟ್ ವರ್ಕ್ಸ್, ಜಪ್ಪು, ಮ್ಯಾಂಗ್ಳೂರು, ಅವರು ಕೂಡ ನಮ್ಮ ಕಾರ್ಯಕ್ರಮದ ಯಶಸ್ವಿನಲ್ಲಿ ಅವರು ಕೂಡ ಬೆನ್ನೆಲುಬಾಗಿ ನಿಲ್ತಾರೆ ಎನ್ನುವ ಆಶಯದೊಂದಿಗೆ ಅವರನ್ನ ಸಂಘಟನೆಯ ಪರವಾಗಿ ಹಾರ್ದಿಕ ಅಭಿನಂದನೆಯನ್ನು ನೀಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸ್ಥಳೀಯ ಹಾಗೂ ಜಿಲ್ಲೆಯ ಎಲ್ಲ ಪತ್ರಿಕಾ ರಂಗದ ಮಿತ್ರರಿಗೂ ಹಾಗೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ಅತಿಥಿ ಅಭ್ಯಾಗತರಿಗೆ ಹಾಗೂ ಈ ಕಾರ್ಯಕ್ರಮವನ್ನು ನಿರೂಪಿಸುವ ಶ್ರೀ ಕುಮಾರಿ ವಿಭಾ ಶೆಟ್ಟಿ, ನಿಶಾ ಶೆಟ್ಟಿ ಅವರಿಗೆ ಹಾಗೂ ಈ ಕೆಲವು ತಾಂತ್ರಿಕ ಪರಿಕರಗಳನ್ನು ನಮಗೆ ನೀಡಿ ಸಹಕರಿಸಿದ ಮೈಕ್ ಸೆಟ್ ಅವರು ಇರ್ಬೋದು ಅಥವಾ ಚೇರ್ಸ್ ಅವರು ಇರ್ಬೋದು, ಶಾಮಿಯಾನದವರು ಇರ್ಬೋದು, ಹಾಗೂ ಪ್ರತ್ಯಕ್ಷ ಹಾಗೂ ಅಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನ ಈ ಕಾರ್ಯಕ್ರಮದಲ್ಲಿ ಹಾರ್ದಿಕವಾಗಿ ಅಭಿನಂದಿಸುತ್ತಾ ವಂದನಾರ್ಪಣೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯಕ್ಕೆ ಅಂತ ಘೋಷಿಸ್ತಾ ಇದ್ದೇನೆ. ಈಗ